ಒಗ್ಗೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಸೋಲಿಲ್ಲದ ಸರದಾರದಂತಹ ನಮ್ಮೆಲ್ಲರ ಆತ್ಮೀಯ ಸನ್ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಒಬ್ಬ ಮುಸಲ್ಮಾನ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅತ್ಯಂತ ಮಹೋನ್ನತ ಪದವಿಯನ್ನು ಈಗಾಗಲೇ ಅವರು ಸ್ವೀಕರಿಸಿದ್ದಾರೆ. ಸಭಾಧ್ಯಕ್ಷರಾಗಿ ನಮ್ಮೆಲ್ಲರ ಶ್ರಮ ಮತ್ತು ನಮ್ಮ ಹಿರಿಯರ ಪ್ರಾರ್ಥನೆಯೊಂದಿಗೆ ಅಲ್ಲಾಹನು ಅವರಿಗೆ ಒಂದು ಅವಕಾಶವನ್ನು ನೀಡಿದ್ದಾರೆ. ಅವರು ಈಗಾಗಲೇ ನಮ್ಮ ಮುಂದೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಶಮೀರ್ ಅವರು ಬಯಸಲಿದ್ದಾರೆ. ಆದುದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅಲೇಕಲ ಜುಮಾ ಮಸೀದಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಹಾಜಿ ಹಮ್ಜಾರ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಮಂಚಿಲ ಜುಮಾ ಮಸೀದಿಯ ಅಧ್ಯಕ್ಷರಾದ ಮೊಹಮ್ಮದ್ ಅಶ್ರಫ್ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಲ್ ಫುರ್ಖಾನ್ ಮಸೀದಿಯ ಉಪಾಧ್ಯಕ್ಷರಾದಂತಹ ನಮ್ಮೆಲ್ಲರ ಹಿರಿಯರಾದಂತಹ ಅರಬಿಯಾಕ್ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮದನಿ ಸಮೂಹ ಸಂಸ್ಥೆಯ ಉಪಾಧ್ಯಕ್ಷರಾದಂತಹ ನಮ್ಮೆಲ್ಲರ ಪ್ರೀತಿಯ ಹಿರಿಯರಾದ ಅಬುಬಕರ್ ಹಾಜಿ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಹಲೇಕೋಟೆ ನಮ್ಮ ಜುಮಾ ಮಸೀದಿಯ ಅಧ್ಯಕ್ಷರು ಉಲ್ಲಾಲ ದರ್ಗಾ ಶರೀಫಿನ ಮಾಜಿ ಪ್ರಧಾನ ಕಾರ್ಯದರ್ಶಿ ಆದಂತಹ ತೋಹಾ ಹಾಜಿ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಹುಲಿಯ ದೇವಸ್ಥಾನದ ಗುರಿಕಾರರಾದಂತಹ ನಮ್ಮೆಲ್ಲರ ಪ್ರೀತಿಯ ರಾಜೇಶ್ ಗುರಿಕಾರ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂತ ಸೆಬಸ್ತಿಯನ್ನರ ಪುಣ್ಯಕ್ಷೇತ್ರ ಪೆರ್ಮನೂರು ಇದರ ಉಪಾಧ್ಯಕ್ಷರಾದಂತಹ ಅರುಣ್ ಡಿಸೋಜರ್ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಸಮಾಜ ಸೇವಕರಾದಂತಹ ನಮ್ಮೆಲ್ಲರ ಪ್ರೀತಿಯ ನವೀನ್ ಡಿಸೋಜರ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮೆಲ್ಲರ ಪ್ರೀತಿಯ ಕೊಡುಗೆ ಇದ್ದಾನೆ. ಅದೇ ರೀತಿ ಸಮಾಜ ಸೇವಕರಾದಂತಹ ರೂಡಿ ಡಿಸೋಜರ್ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಮಾರ್ಗತಲೆ ಮಸೀದಿಯ ಉಪಾಧ್ಯಕ್ಷರಾದಂತಹ ನಮ್ಮೆಲ್ಲರ ಪ್ರೀತಿಯ ಬಶೀರಾಕರ್ ಅವರು ಇದ್ರೂ ಕೂಡ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಯುವ ನೇತಾರಾದಂತಹ ನನ್ನ ಆತ್ಮೀಯ ಗೆಳೆಯ ನಮ್ಮೆಲ್ಲರ ಅಲೇಕರ ಪ್ರದೇಶದ ಕಣ್ಮಣಿಯಾದಂತಹ ಉಮರ್ ಫಾರೂಕ್ ರವರನ್ನು ಕೂಡ ನಾವು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅಲೇಕಲ ಮದನಿ ಸಮೂಹ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಅಬ್ದುಲ್ ಫತಾಕ್ ರವರನ್ನು ಕೂಡ ನಾನು ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಿ ಬಾಯ್ಸ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಸಲೀಂ ರವರನ್ನು ಕೂಡ ನಾನು ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತೊಂದು ವಿಶೇಷತೆಯನ್ನು ನಮ್ಮ ಸಭಾಧ್ಯಕ್ಷರೇ ನಾವು ಮಾಡಿದ್ದೇವೆ. ಯಾರು ಈ ಸಮಾಜದಲ್ಲಿ ಹಿರಿಯರು ಈ ಸಮಾಜ ಮತ್ತು ಸಾಮಾಜಿಕ ಸೇವೆಯನ್ನು ಮಾಡಿದಂತಹ ಒಂದು 7-10 ಹಿರಿಯರನ್ನು ಗುರುತಿಸಿಕೊಂಡು ತಮ್ಮ ದಿವ್ಯ ಹಸ್ತದ ಮೂಲಕ ಅವರಿಗೊಂದು ಗೌರವ ಸಲ್ಲಿಸುವಂತಹ ಒಂದು ಕಾರ್ಯವನ್ನು ಕೂಡ ನಮ್ಮ ಅಲೇಕಲ ನಮ್ಮೂರು ದನಿ ಮತ್ತು ಪೌರ ಸಮಿತಿ ಹಮ್ಮಿಕೊಂಡಿದೆ ಅಂತ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಮತ್ತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನು ಸ್ವಾಗತಿಸಬೇಕಾಗಿ ನಮ್ಮೂರು ದನಿಯ ಶಮೀರ್ ಆರ್ಕೇರ್ ಅವರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ನಮ್ಮೂರ ಧ್ವನಿ ಸೇವಾ ಸಂಘ ಮತ್ತು ಪೌರ ಸಮಿತಿ ಅಲೇಖಲ ಉಲ್ಲಾಲ ಇದರ ವತಿಯಿಂದ ಇಂದು ಅಲೇಖಲ ಕರಿಯ ಉಲ್ಲಾಲ ಪರಿಸರದ ವಿವಿಧ ಸಂಘ ಸಂಸ್ಥೆಗಳು ಪ್ರಾರ್ಥನಾ ಕೇಂದ್ರಗಳು ನಾಡಿನ ಸರ್ವ ಕಿರಿಯರು ಸಮಸ್ತ ಜನತೆಯ ಪರವಾಗಿ ಕರ್ನಾಟಕದ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ನಮ್ಮ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಿದ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ಸೇರಿದಂತಹ ಸರ್ವ
ಸರ್ವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಇಂದಿನ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲ್ಪಡುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದ UT ಖಾದರ್ ಅವರು ಎಲ್ಲರಿಗೂ ತಿಳಿದಿರುವಂತೆ 5ನೇ ಬಾರಿ ಸತತವಾಗಿ ಗೆದ್ದು ಶಾಸಕರಾಗಿ, ಸಚಿವರಾಗಿ, ವಿರೋಧ ಪಕ್ಷದ ಉಪನಾಯಕರಾಗಿ ಇದೀಗ ವಿಧಾನಸಭೆಯ ಅತ್ಯುನ್ನತ ಹುದ್ದೆ ಅಲಂಕರಿಸಿ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾಗಿ ನಮ್ಮ ನಾಡಿನ ದೊಡ್ಡ ಕೀರ್ತಿ ತಂದಿದ್ದು, ಕರ್ನಾಟಕ ಜನತೆಯು ಈ ಆಯ್ಕೆಯ ಬಗ್ಗೆ ಸಂತೋಷ ಪುಳಕಿತಗೊಂಡಿದೆ. ತನ್ನ ಜೀವನವನ್ನೇ ಜನಸೇವೆಗಾಗಿ ಮುಡಿಪಿಟ್ಟಾಗಿ UT ಖಾದರ್ ಅವರು ದೇಶದ ಎಲ್ಲ ರಾಜಕಾರಣಿಗಳಿಗೆ ಬರುವ ಮಾದರಿ ವ್ಯಕ್ತಿಯಾಗಿದ್ದಾರೆ. ಸರ್ವ ಜಾತಿ, ಧರ್ಮ, ಪಕ್ಷ, ಕುಲದ ಎಲ್ಲ ಜನರೊಂದಿಗೆ ಮುಕ್ತವಾಗಿ ಬೆರೆಯುವ ಅಪರೂಪದ ಓರ್ವ ಸ್ನೇಹ ಜೀವಿ ಜನನಾಯಕರಾಗಿ ಕೆಲಸ ಮಾಡುತ್ತಾ ಇಂದು ಕರ್ನಾಟಕ ಸರ್ಕಾರದ ಅತ್ಯುನ್ನತ ಹುದ್ದೆಯನ್ನು ಯಶಸ್ವಿಯಾಗಿ ನಿಭಾಯಿಸುವ ಕರ್ನಾಟಕದ ಸರ್ವ ಜನಾಂಗಕ್ಕೆ ಸಂಪೂರ್ಣ ವಿಶ್ವಾಸ ಇದೆ. UT ಖಾದರ್ ಅಂದರೆ ಎಲ್ಲರಿಗೂ ಸ್ವಂತ ಮನೆಯ ಸದಸ್ಯರಂತೆ ಅತ್ಯಂತ ಆತ್ಮೀಯರು, ಸುಲಭವಾಗಿ ಸಮಸ್ಯೆಗಳನ್ನು ಮುಂದಿಡಲು ಸಿಗುವಂತಹ ಶಾಸಕರಾಗಿದ್ದಾರೆ. ಸಭಾಧ್ಯಕ್ಷರಾಗಿ ಇನ್ನಷ್ಟು ಜವಾಬ್ದಾರಿ ತಮ್ಮ ಮೇಲಿದೆ ಎಂಬುದನ್ನು ರಾಜಕೀಯದಲ್ಲಿ ಇನ್ನಷ್ಟು ಬೆಳೆಯಲು ತಮಗೆ ಸಿಕ್ಕಿದ ಒಂದು ಅದ್ಭುತ ಅವಕಾಶವಾಗಿದೆ. ನಮ್ಮೂರ ಧ್ವನಿಯ ಉಪಾಧ್ಯಕ್ಷರಾಗಿ ನಾಡಿನ ಸರ್ವ ಸಂಸ್ಥೆಗಳ ಪರವಾಗಿ, ವಿವಿಧ ಧರ್ಮ ಕೇಂದ್ರಗಳ ನಾಯಕರ ಪರವಾಗಿ ನಾನು ವಿನಂತಿಸುವುದೇನೆಂದರೆ, ನಾಡಿನಲ್ಲಿ ಯಾವುದೇ ರೀತಿಯ ಅನೈತಿಕ ಪೊಲೀಸ್ಗಿರಿ ಆಗಲಿ, ಕೋಮು ಸಂಘರ್ಷವಾಗಲಿ, ಯಾವುದೇ ಒಬ್ಬ ವ್ಯಕ್ತಿಗೆ ಅನ್ಯಾಯವಾಗಲಿ, ಅನಾಕಾರಣ ಜೈಲಿಗೆ ಹೋಗುವುದಾಗಲಿ, ಇನ್ನಿತರ ಹಲವು ಸಮಸ್ಯೆಗಳಲ್ಲಿ ನಾವು ಇಲ್ಲಿ ಫೇಸ್ ಮಾಡುವಂಥದ್ದು ನಮ್ಮ ಊರಿನಲ್ಲಿ ನಡೆಯಬಾರದು. ಕೋಮು ಸಾಮರಸ್ಯದೊಂದಿಗೆ, ಧಾರ್ಮಿಕ ಸ್ವಾತಂತ್ರ್ಯದೊಂದಿಗೆ ಜೀವಿಸಲು ಅವಕಾಶ ಪ್ರತಿಯೊಬ್ಬ ನಾಗರಿಕರಿಗೂ ಸಿಗಬೇಕು. ಮೂಲಭೂತ ಸೌಕರ್ಯದ ಬಗ್ಗೆ ಶಾಸಕರು ಹೆಚ್ಚಿನ ಕಾಳಜಿ ವಹಿಸಬೇಕು. ಮುಖ್ಯವಾಗಿ ಕುಡಿಯುವ ನೀರಿಗಾಗಿ ಶಾಶ್ವತ ಪರಿಹಾರ ಕಂಡುಹಿಡಿಯುವ ಬಗ್ಗೆ ತೀರ್ಮಾನ ಶೀಘ್ರವಾಗಿ ತೆಗೆಯಬೇಕು. ಸರ್ಕಾರದ ಘೋಷಣೆ ಮಾಡಿದ 5 ಗ್ಯಾರಂಟಿಗಳು ಎಲ್ಲ ಬಡವರ್ಗ ಪ್ರಾಮಾಣಿಕವಾಗಿ ಸಿಗಲು ಸಮರ್ಥ ರೂಪುರೇಷೆ ಮಾಡಬೇಕು. ಭ್ರಷ್ಟಾಚಾರಕ್ಕೆ ಎಲ್ಲಿಯೂ ಅವಕಾಶ ನೀಡದೆ ಜನರಿಗೆ ಸುಲಭ ಜೀವನ ನಡೆಸಲು ಸರ್ಕಾರದ ಗ್ಯಾರಂಟಿಗಳು ನಿಜವಾಗಿಯೂ ಗ್ಯಾರಂಟಿ ಆಗಿರಬೇಕಾಗಿದೆ. ನನ್ನ ಕರ್ತವ್ಯ ಸ್ವಾಗತ ಭಾಷಣಕ್ಕೆ ಸೀಮಿತವಾಗಿರುವುದರಿಂದ ಹೆಚ್ಚು ಮಾತಾಡಲು ಬಯಸುವುದಿಲ್ಲ. ಇಂದಿನ ಸನ್ಮಾನ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳು, ಧಾರ್ಮಿಕ ಕ್ಷೇತ್ರದ ನಾಯಕರುಗಳು ನಮ್ಮ ಶಾಸಕರನ್ನು ಸನ್ಮಾನಿಸಲಿದ್ದಾರೆ. ಅದೇ ರೀತಿ ನಾಡಿಗಾಗಿ ಕೊಡುಗೆ ನೀಡಿದ ವಿವಿಧ ಮೊಹಲ್ಲದ ಹಿರಿಯ ನಾಗರಿಕರನ್ನು, ಸೇವಾ ಸಾಧಕರನ್ನು ಸನ್ಮಾನಿಸುವ ಕಾರ್ಯಕ್ರಮ ಕೂಡ ನಡೆಯಲಿದೆ. ಎಲ್ಲರೂ ಈ ಕಾರ್ಯಕ್ರಮದ ಕೊನೆಯ ತನಕ ನಿಂತು ಸಹಕರಿಸಬೇಕಾಗಿ ವಿನಂತಿಗೊಳಿಸುತ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ವ್ಯಕ್ತಿಯಾದ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಿಗೆ ಸರ್ವರ ಪರವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಅದೇ ರೀತಿ ಉಳ್ಳಾಳ ದರ್ಗಾ ಅಧ್ಯಕ್ಷರಾದ ಜನಾಬ್ BG ಹನೀಫ್ ಅವರು ಕಾರಣಾಂತರದಿಂದ ಅವರಿಗೆ ಬರಲಿಕ್ಕೆ ಆಗದೇ ಇರುವುದರಿಂದ ಅವರ ಉಪಸ್ಥಿತಿ ನಮಗೆ ಕಾಣಲು ಸಿಗುವುದಿಲ್ಲ. ಅಲೇಕಲ ಮಸೀದಿ ಅಧ್ಯಕ್ಷರಾದ ಜನಾಬ್ ಹಾಜಿ US ಹಮ್ಜಾ ಅವರು ಉಪಸ್ಥಿತರಿದ್ದಾರೆ. ಫುರ್ಖಾನ್ ಮಸೀದಿಯ ಉಪಾಧ್ಯಕ್ಷರಾದ ಅರಬಿ ಅವರು, ಹಳೆಕೋಟೆ ಮಸೀದಿಯ ಅಧ್ಯಕ್ಷರಾದ ಜನಾಬ್ ತಾಹಾ ಹಾಜಿ ಅವರು, ಮಾರ್ಗದಲ ಮಸೀದಿಯ ಉಪಾಧ್ಯಕ್ಷರಾದ ಅಶ್ರಫ್ ಅವರು, ಮಂಚಿಲ ಮಸೀದಿಯ ಅಧ್ಯಕ್ಷರಾದ ಮೊಹಮ್ಮದ್ ಅಶ್ರಫ್ ಅವರು, ಮದನಿ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾದ US ಅಬೂಬಕರ್ ಹಾಜಿ ಅವರು, ಉಲ್ಲಾಲ್ದಿ ಧರ್ಮರಸರ ಕ್ಷೇತ್ರದ ಗುರಿಕರಾದ ಶ್ರೀ ರಾಜೇಶ್ ಅಂತ ಗುರಿಕಾರರು,
ಸೆಬೆಸ್ಟಿನ್ ಪುಣ್ಯಕ್ಷೇತ್ರ ಪೆರ್ಮನೂರು ಇದರ ಉಪಾಧ್ಯಕ್ಷರಾದ ಅರುಣ್ ಡಿಸೋಜ್ ಅವರು, ಕ್ಯಾಥೋಲಿಕ್ ಮಹಾಸಭಾ ಸದಸ್ಯರಾದ ನವೀನ್ ಡಿಸೋಜ್ ಅವರು, ಇಲ್ಲಿ ನೆರೆದಿರುವಂತಹ ಸರ್ವ ಸಂಘ ಸಂಸ್ಥೆ ನಾಯಕರುಗಳಿಗೆ, ಸದಸ್ಯರುಗಳಿಗೆ, ಎಲ್ಲ ಹಿರಿಯರಿಗೂ ಕಿರಿಯರಿಗೂ, ನಾಡಿನ ನಾಗರಿಗೆ ಮನಸ್ಸಿನ ಅಂತರಾಳದಿಂದ ಸ್ವಾಗತ ಬಯಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷಮಿಸಬೇಕು, ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಮತ್ತು ಸಮಾಜ ಸೇವಕರಾದಂತಹ ಸನ್ಮಾನ್ಯ ರೂಡಿ ಡಿಸೋಜರವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಹಿರಿಯ ಕಬಡ್ಡಿ ಪಟು ಮತ್ತು ಈಗಲೂ ಕೂಡ ಯುವಕರನ್ನು ನಾಚುವಂತಹ ವ್ಯಕ್ತಿತ್ವವನ್ನು ಮೈಗೂಡಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ಸದಾಕಾಲ ಹ್ಯಾಪಿಯಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಅಲ್ತಾಫ್ ಹಲೇಕೋಟೆರವರು ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅಲೇಕಲ ಸ್ಪೋರ್ಟಿಂಗ್ ಅಸೋಸಿಯೇಷನ್ ಅಲೇಕಲ, ಬಿ ಬಾಯ್ಸ್ ಅಲೇಕಲ, ನಜಾತ್ ಅಲೇಕಲ, ರಿಲಯನ್ಸ್ ಅಲೇಕಲ, ಮೆಹಫಿಲ್ ಅಲೇಕಲ, UNU, ಏಷ್ಯನ್ FC, ಫಿದಾ ಗೈಸ್ ಮಂಚಿಲ, ಸಫರ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಮಂಚಿಲ, 7 ಸ್ಟಾರ್ ಮಾರ್ಗತಲೆ, ಮಂಚಿಲ ವೆಲ್ಫೇರ್ ಅಸೋಸಿಯೇಷನ್, ಮದನಿ ಎಜುಕೇಷನಲ್ ಟ್ರಸ್ಟ್, ಫ್ರೆಂಡ್ಸ್ ಮಂಚಿಲ, ಟೀಮ್ ಶೀಲ್ಡ್ ಕಟ್ಟತಲೆ ಫ್ರೆಂಡ್ಸ್, ಅಲೇಕಲ ಜುಮಾ ಮಸೀದಿ ವತಿಯಿಂದಲೂ, ಅದೇ ರೀತಿ ಅಲ್ ಜಜೀರಾ ಅಲೇಕಲ, SSF ಅಲೇಕಲ ಘಟಕ, ಲಾರೆನ್ಸ್ ರೂಡಿ ಡಿಸೋಜರ್ ಅವರಿಂದ, ಅದೇ ರೀತಿ ನದಿ ಸಂರಕ್ಷಣಾ ಸಮಿತಿಯ ಲಾಯ್ಡ್ ಡಿಸೋಜರ್ ಅವರಿಂದ, ಅದೇ ರೀತಿ ಅಟ್ಯಾಕರ್ಸ್ ಮಾರ್ಗತಲೆ, ಈ ಎಲ್ಲ ಸಂಸ್ಥೆಗಳು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಮಾಡಿದ್ದಾರೆ. ನಮ್ಮ ಈ ಕಾರ್ಯಕ್ರಮ ಆದ ನಂತರ ಸನ್ಮಾನ್ಯ ನಮ್ಮೆಲ್ಲರ ಪ್ರೀತಿಯ UT ಖಾದರ್ ಸಾಹೇಬ್ರವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಆದ ನಂತರ ನಾವು ಒಂದು 10-11 ಮಂದಿಯನ್ನು ಹಿರಿಯರನ್ನು ಗುರುತಿಸಿಕೊಂಡಿದ್ದೀರಾ. ನಮ್ಮ ಪ್ರೀತಿಯ UT ಖಾದರ್ ಸಾಹೇಬ್ರವರು ಅವರಿಗೆ ಗೌರವ ಸಲ್ಲಿಸಿದ ನಂತರ ತಮ್ಮ ಎಲ್ಲ ಸಂಘಟನೆಗೂ ಕೂಡ UT ಖಾದರ್ ಸಾಹೇಬ್ರವರಿಗೆ ಸಾಲು ಹೊದಿಸಿ ಗೌರವಿಸುವಂತಹ ಒಂದು ಅವಕಾಶ ನೀಡುತ್ತೇವೆ. ಅದೇ ರೀತಿ ನುಸ್ರತುಲ್ ಮಸಾಕಿನ್ ಅಸೋಸಿಯೇಷನ್ ಅವರು ಕೂಡ ಅವರಿಗೆ ಸಾಲು ಹೊದಿಸಿ ಗೌರವಿಸಲಿದ್ದಾರೆ. ಆದುದರಿಂದ ಈಗಾಗಲೇ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಲೇಕಲ ಮಸೀದಿ ಅಧ್ಯಕ್ಷರಾದ ಹಮ್ಜಾ ಹಾಜಿಯವರು ಒಂದು 2 ನಿಮಿಷ ಮಾತಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ರಹಮತುಲ್ಲಾಹಿ ವಬರಕಾತ್. ಇತರರಿಗೆ ನಮಸ್ಕಾರಗಳು. ಇವತ್ತಿನ ಈ ಶುಭ ಸಮಾರಂಭದ ವೇದಿಕೆಯಲ್ಲಿ ನಮ್ಮ ಕರ್ನಾಟಕ, ಅದೇ ರೀತಿ ನಮ್ಮ ಶಾಸಕರು ಆದಂಥ UT ಖಾದರ್ ಅವರೇ, ಅದೇ ರೀತಿ ಮದನಿ ಎಜುಕೇಷನ್ನ ಉಪಾಧ್ಯಕ್ಷರಾದಂಥ ಹಿರಿಯರಾದಂಥ ಅಬ್ಕರ್ ಹಾಜಿಯವರೇ, ಅದೇ ರೀತಿ ನಮ್ಮ ನೆರೆಯ ನಮ್ಮ ರಾಜೇಶ್ರವರೇ, ಅದೇ ರೀತಿ ಮಂಚಿಲ ಜುಮಾ ಮಸ್ಜಿದ್ ಅಧ್ಯಕ್ಷರು, ಅದೇ ರೀತಿ ಹಳೆಕೋಟೆ ಜುಮಾ ಅಧ್ಯಕ್ಷರಾದ ತೋಹ ಹಾಜಿ ಅವರೇ, UP ಅರಬಿ ಹಾಜಿ ಅವರೇ, ಈ ಸಂಸ್ಥೆಯ ನಮ್ಮೂರ ಧ್ವನಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸರ್ವ ಸದಸ್ಯರೇ, ಹಾಗೂ ವೇದಿಕೆಯಲ್ಲಿದ್ದಂಥ ಎಲ್ಲ ನನ್ನ ಸಹೋದರರೇ, ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಸಹೋದರರೇ, ತುಂಬ ಸಂತೋಷವಾಗ್ತದೆ. ಕಾರಣ ಸತತವಾಗಿ 5ನೇ ಬಾರಿ ನಮ್ಮ ಈ ಒಂದು ಉಳ್ಳಾಳದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಏನು ಎದುರು ನಿಂತರೂ ಕೂಡ ವಿಜಯಿಯಾಗಿ ಈಗ ಅತ್ಯುತ್ತಮವಾದಂತಹ ಒಂದು ಸ್ಥಾನವನ್ನು ಅಲಂಕರಿಸಿದಂತಹ UT ಖಾದರ್ ಅವರು ತುಂಬ ಶಾಂತ ಸ್ವಭಾವದವರು, ಎಲ್ಲರೊಟ್ಟಿಗೆ ಮೆರೆಯುವಂತಹ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಹಾಗೂ ಎಲ್ಲ ಪಾರ್ಟಿಯವರು ಕೂಡ ಅವರಿಗೆ ಒಂದು ಸಮ್ಮತವಾದಂಥ ಅಭಿಪ್ರಾಯವನ್ನು ಕೊಟ್ಟು ಇವತ್ತು ನಮ್ಮ ವಿಧಾನಸಭಾ ಸ್ಪೀಕರ್ ಆಗಿ ಅವರು ಆಯ್ಕೆಯಾಗಿದ್ದಾರೆ. ಸರ್ವಶಕ್ತನಾದ ಅಲ್ಲಾಹು ಅವರಿಗೆ ಅದನ್ನು ಮುಂದುವರಿಸಿ
ಮುಂದುವರಿಸುತ್ತಾ ಹೋಗಿ ಯಾವುದೇ ಕಳಂಕಿಲ್ಲದೆ ಒಳ್ಳೆಯ ರೀತಿಯಲ್ಲಿ ಅನುಸರಿಸಲು ಅವರಿಗೆ ಶಕ್ತನಾದ ಅಲ್ಲಾಹು ಅನುಗ್ರಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ಅವರಿಗೆ ಎಲ್ಲ ರೀತಿಯ ಸಚಿವರಾಗಿ ಅನುಭವ ಕೂಡ ಇದೆ. ಹಾಗೂ ವಿಧಾನಸಭಾ ವಿರೋಧ ಪಕ್ಷ ಉಪನಾಯಕರಾಗಿ ಕೂಡ ಸಭೆಯನ್ನು ಸರಿಯಾದ ರೀತಿಯಲ್ಲಿ ಆ ಒಂದು ನಿಭಾಯಿಸುವಂಥ ವ್ಯಕ್ತಿಯಾಗಿದ್ದಾರೆ. ಆದುದರಿಂದ ಹೆಚ್ಚಿಗೆ ಮಾತನಾಡುವುದಿಲ್ಲ. ನಮ್ಮ ಉಳ್ಳಾಲದ ಸಮಸ್ಯೆಯನ್ನು ಸರ್ವ ರೀತಿಯಲ್ಲಿ ಬಗೆಹರಿಸಲು ನೀರಿನ ಸಮಸ್ಯೆಯಾಗಲಿ, ಅದೇ ರೀತಿ ವಿದ್ಯಾಭ್ಯಾಸವನ್ನು ಕಲಿತ ಅನೇಕ ವಿದ್ಯಾರ್ಥಿಗಳು ಇಲ್ಲಿ ಬಾಕಿಯಾಗಿದ್ದಾರೆ, ಉಳ್ಳಾಲದಲ್ಲಿ ಇದ್ದಾರೆ. ಅವರಿಗೆಲ್ಲ ಒಂದು ಉದ್ಯೋಗವನ್ನು ಅವಕಾಶವನ್ನು ಮಾಡಿಕೊಡಬೇಕು. ಅವರು ಮನೆಯಲ್ಲಿ ಕೂರುವಂತಹ ವಿಷಯ ಆಗಬಾರ್ದು. ಅವರಿಗೆಲ್ಲ ಒಂದು ಒಳ್ಳೆಯ ಒಂದು ಜಾಬ್ ಅವರಿಗೆ ಸಿಗಬೇಕು. ಅದಕ್ಕೆ ತಾವು ಶ್ರಮಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಕಿವಿ ಮಾತನ್ನು ಹೇಳುತ್ತಾ ಇನ್ನೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಧ್ಯಕ್ಷರು ಅವರು ಕೂಡ ಈ ಒಂದು ಸಂದರ್ಭದಲ್ಲಿದ್ದಾರೆ. ಅವರ ಹೆಸರು ನನಗೆ ಹೇಳಲು ಮರೆತು ಹೋಗಿದೆ, ದಯವಿಟ್ಟು ಶ್ರಮಿಸುವಂತೆ ಕೇಳ್ತೇನೆ. ಅದೇ ಅವರು ಕೂಡ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ಹೆಸರನ್ನು ಕೂಡ ನಮಗೆ ಮರೆತು ಹೋಗಿದೆ, ದಯವಿಟ್ಟು ಶ್ರಮಿಸಬೇಕು. ಅದೇ ರೀತಿ ನಮ್ಮ ರಾಜೇಶ್ ಗುರಿಕಾರ್ ಅವರು ಒಂದೆರಡು ನಿಮಿಷ ಮಾತಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮೂರದನಿ ಸ್ಟೇಡ್ ಮೊಕಲು ನಡಪವನಂಚಿನ ಈ ಒಂಜಿ ಸ್ಪೀಕರ್ ಯುಟಿ ಕಾದರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡಪವೊಂದುಲ್ಲೆರು. ಬಾರಿ ಒಂಜಿ ಎಡ್ಡೆ ವಿಚಾರ ಈ ವೇದಿಕೆಡು ಕುಲ್ದಿನಂಚಿನ ಮಾತಾ ಧಾರ್ಮಿಕ ಮುಖಂಡರನ್ನ ಕ್ಲೆಗ್ಲ ಅಂಚೆನೆ ಎದುರುದ ಮೀಟು ಕುಲ್ದಿನಂಚಿನ ಮಾತಾ ಯುಟಿ ಕಾದರ್ ಅಭಿಮಾನಿ ಅಕ್ಲೆ ಮಾತಾಡಕ್ಲೆ ಈ ಪೊರ್ತುಡು ತುಂಬ ಹೃದಯದ ಅಭಿನಂದನೆ ಕೊರೊಂದುಲ್ಲೆ. ಯಾನು ಮೂಲತವಾದ ಉಲ್ಲಾಲ ಉಲ್ಲಾಲ್ದಿ ದೇವಸ್ಥಾನ ಅಂತ ಕುರ್ಕಾರರಾದ ಜವಾಬ್ದಾರಿತವೈನಂಚಿನ ಕೆಲಸ ಮಂತೊಂದುಲ್ಲೆ. ಆಂಡ ಎನ್ನ ಪ್ರಪ್ರಥಮವೈನಂಚಿನ ಯಾನು ಓಟುನು ಪಾಡ್ದೀನಿ ಅವು ಯುಟಿ ಕಾದರ್ಗ್ ಯಾಪ ಪಂಡ ಅರ್ನ ಪರಿದಕ್ಕ ತೀರ್ಪು ಐನರ್ಸರು ಮರುಚುನಾವಣೆ ಅಂಡು ಆ ಮರುಚುನಾವಣೆ ಅನಗ ಎಂಕುಲು ಯಾನು ಬಜಾಲ್ಡಿತ್ತೆ ಆ ಬಜಾಲ್ದ ಒಂಜಿ ಭಾಗ ಆ ಉಲ್ಲಾಲ ಕ್ಷೇತ್ರಗ್ ಉರ್ದಿತ್ತು. ಅಪಗ ಯಾನರೆಗೆ ಪ್ರಥಮವಾದ ಓಟು ಪಾಡ್ದಾರ ಪ್ರಥಮವಾದ ವಿನ್ನಾತಿನಂಚಿನ ಒಂಜಿ ಕ್ಯಾಂಡಿಡೇಟ್ ಪಂಡಂಚ ಆನಿರ್ದು ಪಕ್ಕ ಎಂಕಲ್ಡ ಭಾರಿ ಪ್ರೀತಿ ವಿಶ್ವಾಸ ಹಿಡ್ದಿದ್ದು ಯಾನು ಇನಿಕ್ಲ ಅರ್ಣಮಿತ್ತು ಒಂಜಿ ಎಡ್ಡೆ ಪ್ರೀತಿ ವಿಶ್ವಾಸ ಹಿಡಿತ ಅಂಚನೆ ಒಂಜಿ ಕರ್ನಾಟಕದ ಜವಾಬ್ದಾರಿತವೈನಂಚಿನ ಒಂಜಿ ಸ್ಥಾನ ಅರೆಗೆ ತಿಕ್ಕದನು ಐನಾರು ಎಡ್ಡೆ ರೀತಿ ನಿಭಾಯಿಸನ್ಬೋದು. ಜನಕ್ಲೆನ ಕಷ್ಟ ಕಾರ್ಪಣ್ಯಾಗ ಒಂಜಿ ಧ್ವನಿಯಾದ ಉಪ್ಪಾಡು ಪಂಡದು ಯಾನು ಈ ಪೊರ್ತುಡು ಪಣೊಂದಿಲ್ಲ. ಅಂಚನೆ ಈ ಉಲ್ಲಾಲ ಪ್ರದೇಶಡ್ ಒವೇ ಒಂಜಿ ಕೋಮು ಸಾಮರಸ್ಯ ಇತ್ತಂದಾಡಲ್ಲ ಐನು ಆರು ಬಾರಿ ನಾಜೂಕುಡು ಏರ್ನೆಲ್ಲ ಮನಸ್ಸಿಗೆ ಬೇಜಾರಾವಂದೆ ಅವು ಹಿಂದೂ ಅದು ಪಡು, ಕ್ರಿಶ್ಚಿಯನ್ ಅದು ಪಡು, ಮುಸ್ಲಿಂ ಅದು ಪಡು ಅಕ್ಲೆ ನಡುಟು ಒಂಜಿ ಒವೇ ರೀತಿಯ ಸಂಘರ್ಷ ಬರಂದೆ ಐನು ಪೊರ್ಲು ರೀತಿ ಕೊನದು ಜನಕ್ಲೆ ನಡುಟು ಒಂಜಿ ಪ್ರೀತಿ ಭಾವನೆ ಪೋಂದುಪ್ಪುನಂಚಿನ ಒಂಜಿ MLA ಇತ್ತಂದು ನಾವು ಕಾದರ್ ಸರ್ ಒಂದು ಪಂಡ್ರೆ ಮಸ್ತ್ ಇಷ್ಟ ಆಪುಂಡು. ದಯಪಂಡ ಈ ದೇಶದ ರಾಜಕೀಯ ಸ್ಥಿತಿಗತಿ ಚಿಂತಾಜನಕ ಆದುಪ್ಪುನಂಚಿನ ಪೊರ್ತುಡು ಕರ್ನಾಟಕನು ಪಿರವರ ಕಾಂಗ್ರೆಸ್ ಬಲಿಷ್ಠವಾದ ಕಣತದು ಜನಕ್ಲೆಗ್ ಆ ರೀತಿದ ಕಷ್ಟಪತ್ತನಲ್ಲ ಐನು ದೂರ ಮಂತು ಕೊರ್ಪೆ ಅಂತ ಪನ್ಪುಣ ವಿಶ್ವಾಸದ ಮಿತ್ತು ಜನಕ್ಲೆಗ್ ಕೊರ್ನ ಆಶ್ವಾಸನೆಯನ್ನು ಖಂಡಿತವಾದ ಆಶ್ವಾಸನೆ ಖಂಡಿತ ನಿಭಾಯಿಸೇರ್ ಪನ್ಪುಣ ಒಂಜಿ ನಿರ್ಧಾರ ಇನ್ಯಾಕುಲು ದೊತ್ತೊಂದೇರ ಆ ನಿರ್ಧಾರದ ಮಿತ್ತು ಜನಕುಲಾಕ್ಲೆಗ್ ಜಯ ಕಂತು ಕೊರಿಯರು. ಅಂಚನೆ ಯಾನು ಒಂಜಿ ಸಾರ್ಡ ಒಂಜಿ ವಿಶೇಷವಾದ ನಿವೇದನೆ ಪುಂಡೆ ಬಂದಾಗ ಪರ್ಪಿನ ನೀರ್ದ ವ್ಯವಸ್ಥೆ ಮಲ್ಲ ರೀತಿದ ತೊಂದರೆ ಉಂಡು. ಎಂಕ್ಲ ಉಲ್ಯ ಪ್ರದೇಶಡು ಸುದೆ ಬರಿ ಐನು ಹಿಡ್ದ ಹತ್ರ ಅಲ್ಪ ಉಪ್ಪು ನೀರ್ದ ವ್ಯವಸ್ಥೆ ಉಂಡು. ಆರು ಒಂಜಿ ಟಾಂಕಿ ಕಟ್ಟದು ಕೊರ್ಪೇರು ಬಂದಂದಾಂಡ ಯಾನ್ ಎನ್ನ ಜಾಗೆ ಮೂಜಿ ಸೆನ್ಸ್ ಜಾಗೆಯನ್ನು ಆ ಟಾಂಕಿ ಕಟ್ಟರೆ ಖಂಡಿತವಾದಲ ಕೊರ್ಪೆ ಅಂದ ಬಂಡದು ಈ ಪೊರ್ತರು ಘೋಷಣೆ ಅನ್ಪ ದಯಪಂಡ ಎಂಗ್ಲ ಬರೀಟುವಂಥ ಜಾಗೆ ಉಂಡು. ಖಂಡಿತ ಆ ಜಾಗೆಡು ಟಾಂಕಿನ ಕಟ್ಟನ್ನು ಬಂದನ ಅಲೆಕಾಲ ಪಾಂಡಲ ಪಕ್ಕ ಕಕ್ಕೆ ತೋಟ ಈ ಜಾಗೆಗೆ ಮಾತ್ರ ನೀರು ವ್ಯವಸ್ಥೆ ಸುಲಭವಾದ ಆಪುಂಡು ಪನ್ಪುಣಿ ಬಂಡದು
ಪಂಚಾಯಿ ಪೊರ್ತುಗಾಡ ಅಂಚನೆ ಈ ಒಂಜಿ ಸಂಸ್ಥೆ ನನಾತ್ ಎಡೆಡ್ಡ ವ್ಯಕ್ತಿನಕ್ಲೆಗ್ ಮಾತ್ರ ಸನ್ಮಾನ ಮಂತ್ ಕೊಡ್ತು ಈ ಸಂಸ್ಥೆ ಸೂರ್ಯಚಂದ್ರ ಕಾಲಮುಟ ಬದುಕು ಉಪ್ಪಡು ಅಂಚನೆ ಮಕ್ಕಳು ಪಾಪದ ಜನಕ್ಲೆ ಮನ್ಪುನಂಚಿನ ಉಪಕಾರಕ್ಕೆ ಎನ್ನ ಖಂಡಿತವಾತಲ ಮಕ್ಕಳಿಗೆ ಒಂಜಿ ಸಲಾಮ್ ಉಂಡು ಪಂಡದು ಎಂಕ್ ಪಾತೆರ್ರೆ ಅವಕಾಶ ಕೊರನಂಚಿನ ಈ ನಮ್ಮೂರ ಧ್ವನಿ ಸೇವಾ ಕೇಂದ್ರಕ್ಕೆ ನಾನು ಹೃದಯ ತುಂಬಿನಂಚಿನ ಅಭಿನಂದನೆ ಕೊಡ್ತು ಅಂಚನೆ ಇದೇ ಸರ್ವ ಸದಸ್ಯರಕ್ಲೆ ಮಾತೆರೆಗ್ಲ ಆ ದೇವರ ಎಡ್ಡೆ ಮಣ್ಪಾಡು ಪಂಡದು ಎನ್ನರೆಡ್ಡು ಪಾತೆರಂತ ಶ್ರೀ ಸನ್ಮಾನ್ಯ UT ಖಾದರ್ ಅವರು ನಮ್ಮ ಮಂಗಳೂರು ಕ್ಷೇತ್ರದ ಶಾಸಕರಾಗಿ ಕೋಮುವಾದವನ್ನು ಸೋಲಿಸಿ 5 ಬಾರಿ ಶಾಸಕರಾಗಿ ಆಯ್ಕೆಯಾದದ್ದು ಅವರ ಸೌಹಾರ್ದತೆ ಬಾಂಧವ್ಯಕ್ಕೆ ಹಾಗೂ ನಾಯಕತ್ವದ ಗುಣಕ್ಕೆ ಸಾಕ್ಷಿ. ಜನಸಾಮಾನ್ಯರಂತೆ ಬೆರೆತು ಕ್ಷೇತ್ರದ ಉದ್ದಗಲಕ್ಕೂ ಪಾದರಸದಂತೆ ಸಂಚರಿಸಿ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಮಾನವೀಯ ದೈವಿ ಗುಣವಿರುವುದು ನಮ್ಮ ಶಾಸಕರ ಹೆಗ್ಗಳಿಕೆ. ನಮ್ಮ ಉಳ್ಳಾಲದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾಷ್ಟ್ರಧ್ವಜವು ಸ್ವತಂತ್ರವಾಗಿ ಹಾರಡಿ ಪ್ರಜ್ವಲಿಸದೆಯೋ ಅದೇ ರೀತಿ ನಮ್ಮ ಶಾಸಕರನ್ನು ಗೆಲ್ಲಿಸಿದ ಮಂಗಳೂರು ಕ್ಷೇತ್ರದ ಮತದಾರನ ಕೀರ್ತಿ ಇಡೀ ಕರ್ನಾಟಕದಲ್ಲಿ ಪ್ರಜ್ವಲಿಸಿದೆ ಎಂಬುದರಲ್ಲಿ ಸಂಶಯವಿಲ್ಲ. ಕ್ಷೇತ್ರದಲ್ಲಿ ಇಂದು ಅಭಿವೃದ್ಧಿ ಮತ್ತು ಸಹೋದರತೆಯ ಸಂಬಂಧಗಳು ಗಟ್ಟಿಯಾಗಿ ಬೆಸೆದು ನಿಂತಿರಲು ಶ್ರೀ UT ಖಾದರ್ ಅವರ ದಕ್ಷ, ಪ್ರಾಮಾಣಿಕ ಹಾಗೂ ದೂರದೃಷ್ಟಿ ಕಾರ್ಯವೈಖರಿವೇ ಕಾರಣ. ಮಂಗಳೂರು ಕ್ಷೇತ್ರದಲ್ಲಿ ಸದಾ ಹಸನ್ಮುಖಿಯಾಗಿ ಜಾತಿ ಧರ್ಮವೆಂಬ ಭೇದಭಾವ ಮರೆತು ಸಹೋದರತೆಯ ಸಹಬಾಳ್ವೆಯೊಂದಿಗೆ ಜೀವನ ನಡೆಸಲು ಅನುಕೂಲ ಮಾಡಿಕೊಟ್ಟಿರುವರು. ಶ್ರೀ UT ಖಾದರ್ ಅವರು ತಾವು ಮಾಡಿದ ಪ್ರಜಾಸೇವೆಯನ್ನು ಪರಿಗಣಿಸಿ ತಮಗೆ ತಾಯಿ ಸಮಾನವಾದ ಕಾಂಗ್ರೆಸ್ ಪಕ್ಷವು ಇಂದು ವಿಧಾನಸಭೆಯ ಸಭಾಧ್ಯಕ್ಷರನ್ನಾಗಿ ಆರಿಸಿ ತಮಗೆ ಪಕ್ಷಾತೀತರಾಗಿ ಎಲ್ಲ ಶಾಸಕರನ್ನು ನಿರ್ವಹಿಸಲು ಅನುವು ಮಾಡಿಕೊಟ್ಟಿರುವುದು ತಮ್ಮ ನಾಯಕತ್ವಕ್ಕೆ ಗುಣಕ್ಕೆ ಸಂದ ಗೌರವ. ತಾವು ಸಭಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಇರುವುದು ಮಂಗಳೂರು ಕ್ಷೇತ್ರದ ಮತದಾರರಿಗೂ ನಮಗೂ ಹೆಮ್ಮೆಯ ಹಾಗೂ ಗೌರವ ವಿಚಾರ. ಚುನಾವಣಾ ಸಂದರ್ಭದಲ್ಲಿ ಕ್ಷೇತ್ರದ ಮತದಾರರ ಭಾವೈಕ್ಯತೆಯನ್ನು ಮೆರೆದು ತಮ್ಮ ಜಯವನ್ನು ಖಾತರಿಪಡಿಸಿ ಮಂಗಳೂರು ಕ್ಷೇತ್ರದ ಪ್ರೌಢ ಮತದಾರರಿಗೆ ಕರ್ನಾಟಕ ಸರ್ಕಾರ ಸಲ್ಲಿಸಿದ ಗೌರವವಾಗಿದೆ. ತಾವು ಈ ನಾಡಿನ ತಮ್ಮ ಹೆಸರನ್ನು ಆಕಾಶದೆತ್ತರಕ್ಕೆ ಕೊಂಡೊಯ್ಯುವಲ್ಲಿ ಸಫಲರಾಗುತ್ತೀರೆಂಬ ಅಭಿಲಾಷೆ ನಮ್ಮದು. ನಮಗೆ ವಿಶ್ವಾಸವಿದೆ ತಮ್ಮ ಅಧಿಕಾರಾವಧಿಯಲ್ಲಿ ತಾವು ತಮ್ಮ ಸಭಾಸ್ಥಾನದಿಂದ ಮಂಗಳೂರಿನ ಹಿರಿಮೆಯನ್ನು ಹಾಗೂ ಪ್ರೀತಿಯನ್ನು ಕರ್ನಾಟಕದ ಪ್ರತಿಯೊಬ್ಬ ಶಾಸಕರ ಮುಖಾಂತರ ಪ್ರತಿ ಪ್ರಜೆಗಳಿಗೂ ತಲುಪಿಸುವ ನಮ್ಮ ಮಂಗಳೂರಿನ ರಾಯಭಾರಿ ಆಗುತ್ತೀರಿ ಎಂಬ ನಂಬಿಕೆ ನಮ್ಮದು. ಸೌಹಾರ್ದತೆ ಬೀಡಾಗಿರುವ ಮಂಗಳೂರಿನ ಕಡಲ್ತಡಿಯ ಹಿರಿಮೆಯನ್ನು ಸದಾ ಎತ್ತಿ ಹಿಡಿದು ಕರುನಾಡಿನಲ್ಲಿ ಸದಾ ಪ್ರಜ್ವಲಿಸುತ್ತೀರ ಎಂಬ ಆಶೆ ನಮ್ಮದು. ಜಾತಿ ಧರ್ಮವೆಂದ ಭೇದಭಾವವಿಲ್ಲದೆ ಜನಸಾಮಾನ್ಯರಿಂದ ಬೆರೆಯುವ ನಮ್ಮ ಮಾನವೀಯ ಮೌಲ್ಯಗಳನ್ನು ಸದಾ ನಿಮ್ಮನ್ನು ಎತ್ತರಕ್ಕೆ ಸ್ಥಾನಕ್ಕೆ ತಲುಪಿಸಲೆಂದು ಹಾರೈಸುತ್ತಾ ಕಾರ್ಯನಿರ್ವಹಿಸಿ ಪ್ರೇರಣೆಯಾಗಲಿ. ಈ ಜವಾಬ್ದಾರಿಯನ್ನು ನಿರ್ವಹಿಸಲು ಸರ್ವಶಕ್ತನಾದ ಭಗವಂತನು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ದಿನಗಳಲ್ಲಿ ನಿಮಗೆ ಸುಖ ಸಂಪತ್ತು ಆರೋಗ್ಯ ನೀಡಲಿ ಎಂದು ಮಗದೊಮ್ಮೆ ನಮ್ಮ ಸಭಾಧ್ಯಕ್ಷರಿಗೆ ಶುಭಾಶಯವನ್ನು ನೀಡಿದ ತಮ್ಮೆಲ್ಲರ ಪರವಾಗಿ ಶುಭಾಶಯವನ್ನು ಕೋರುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಮೊದಲನೇದಾಗಿ ಚಪ್ಪಾಳೆಯನ್ನು ಗುರುತಿಸಬೇಕಾಗಿ ಕೇಳಿಕೊಂಡು ನಂತರ ನಾವು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ಅವರಿಗೆ ಹಾಗೂ ಹಳೇಕರ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂತಹ ವಿವಿಧ ಸಂಘ ಸಂಸ್ಥೆಗಳು ಸೇರಿಕೊಂಡು ರಚನೆಗೊಂಡಂತಹ ಹಳೇಕರ ಪೌರ ಸಮಿತಿ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಈ ಒಂದು ಗೌರವ ಮತ್ತು ಸನ್ಮಾನ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಈಗ ಉದ್ದೇಶಿಸಿ ಮಾತಾಡಿದಂತಹ ನಮ್ಮೆಲ್ಲ ಗೌರವಿತರು, ನಮ್ಮ ಆದರಣೀಯರು, ಉಳ್ಳಾಲ ದರ್ಗಾ ಸಮಿತಿಯ ಮಾಜಿ ಅಧ್ಯಕ್ಷರು, ಹಳೇಕರ ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಿಂತ ಗೌರವಂತ ಹಮ್ಜಾಜಿರವರೇ, ನಮ್ಮ ವೇದಿಕೆಯ ಮೇಲೆ ಉಪಸ್ಥಿತವಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆ ಅತ್ಯಂತ ಹಿರಿಯರು, ಈ ಒಂದು ಮದನಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸದಂತಹ ನನಗೆ ಮಾರ್ಗದರ್ಶಕರಾದಂತಹ ಗೌರವಂತ US ಅಬೂಬಕರ್ ಹಾಜಿರವರೇ, ನಮ್ಮ ಜೊತೆ ಉಪಸ್ಥಿತವಂತಹ ಫುರ್ಖಾನ್ ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಿದ್ದ ಅರಬಿಚ್ಚನ್ ಅವರೇ,
ಹುಲಿಯ ದೇವಸ್ಥಾನದ ಗುರಿಕಾರರಾಗಿರುವಂತಹ ಗೌರವಂತಹ ರಾಜೇಶ್ ಗುರಿಕಾರ್ ಅವರೇ, ಸೈಂಟ್ ಸೆಬಾಸ್ಟಿಯನ್ ಚರ್ಚಿನ ಉಪಾಧ್ಯಕ್ಷರಾದಂತಹ ಸನ್ಮಿತ್ರರಾಗಿರುವಂಥ ಅರುಣ್ ಅವರೇ, ನಮಗೆ ವೇದಿಕೆ ಮೇಲೆ ಉಪಸ್ಥಿತವಂತಹ ಹಳೆಕೋಟೆ ಜುಮ್ಮಾ ಮಸೀದಿಯ ಅಧ್ಯಕ್ಷರು ನಮ್ಮ ಆತ್ಮೀಯರಂಥ ತ್ವಾಹ ಅಜೀರ್ ಅವರೇ, ಮಂಚಿಲ ಜುಮ್ಮಾ ಮಸೀದಿ ಅಧ್ಯಕ್ಷರಂಥ ಮೊಹಮ್ಮದ್ ಅಶ್ರಫ್ರವರೇ, ನಮ್ಮ ಹಳೆಕೋಟೆಯ ಯಾವಾಗಲೂ ನೀರಾಗಿರುವಂಥ ಅಲ್ತಾಫ್ರವರೇ, ಫತಾಕ್ರವರೇ, ನಮ್ಮ ಬಿ ಬಾಯ್ಸ್ನ ಅಧ್ಯಕ್ಷ ಅಂತ ಸಲೀಮ್ರವರೇ, ನಮ್ಮವರ ಧ್ವನಿ ಸಂಘ ಸಂಸ್ಥೆಯ ಅಧ್ಯಕ್ಷರಾಗಿರುವ ಸನ್ಮಿತ್ರ ಅಂತ ಫಾರೂಕ್ರವರೇ, ಸನ್ಮಿತ್ರ ಅಂತ ನವೀನ್ ಮಾರ್ಗತಲ್ ಅವರೇ, ನಮ್ಮ ಲಾರೆನ್ಸ್ ಅವರೇ, ಬಹುಶಃ ರಾಜ್ಯದಲ್ಲಿ ಈ ಒಂದು ಪ್ರದೇಶ ಅತ್ಯಂತ ಹಿರಿಯರಾಗಿರುವಂಥ ಸನ್ಮಿತ್ರರು ಮತ್ತು ನಗರಸಭೆ ಮಾಜಿ ಅಧ್ಯಕ್ಷ ಸದಸ್ಯರಂಥ ಇಸ್ಮಾಯಿಲ್ ಹಾಕನವರೇ, ನಗರಸಭೆ ಉಪಾಧ್ಯಕ್ಷ ಅಂತ ಅಯೂಬ್ ಉಲಾಲ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತ ನಮ್ಮ ನಜೀರ್ ಅವರೇ, ಸಮೀರ್ ಅವರೇ, ತಾಹರ್ ಅವರೇ, ಇನ್ನಿತ ಎಲ್ಲ ನಮ್ಮ ಶಂಷರ್ ಅವರೇ, ಕಬೀರ್ ಅವರೇ, ಇನ್ನಿತ ಹಜೀರ್ ಅವರೇ, ಇನ್ನಿತ ಎಲ್ಲ ನಮ್ಮ ಕಿರಿಯರೇ, ಬಹುಶಃ ಪ್ರತಿಯೊಬ್ಬರು ಕೂಡ ವಿವಿಧ ಒಂದಲ್ಲ ಒಂದು ಹಂತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಚಿಂತನೆ ಎಲ್ಲ ಕೆಲಸ ಎಲ್ಲ ನಮ್ಮ ಕಿರಿಯ ನಾಯಕರುಗಳೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪಕ್ಷ ಸಹಕಾರ ಪ್ರತಿನಿಧಿ ಇತ್ತೀಚೆಗಳೇ, ಪ್ರಪ್ರಥಮವಾಗಿ ಬರುವಾಗ ಸ್ವಲ್ಪ ತಡವಾಗಿದೆ, ನಿಮ್ಮೆಲ್ಲ ಕ್ಷಮೆಯನ್ನು ಯಾಚಿಸ್ತೇನೆ. ತಡವಾದ ಸಂದರ್ಭದಲ್ಲಿ ಕೂಡ ತಾವೆಲ್ಲ ಹಿರಿಯರು ಯುವಕರು ಇಷ್ಟೊಂದು ಜನಸಂಖ್ಯೆಯಲ್ಲಿ ಇದ್ದುಕೊಂಡು ಈ ಒಂದು ಸನ್ಮಾನ ಕಾರ್ಯಕ್ಕೆ ಭಾಗವಹಿಸಿ ನನಗೆ ಆಶೀರ್ವಾದ ಮತ್ತು ದುವಾ ಮಾಡುವುದೇ ನಮಗೆ ಸಿಕ್ಕುವಂಥ ಅತ್ಯಂತ ದೊಡ್ಡ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆ ನಾನು ವಿಶೇಷವಾದ ಅಭಿನಂದನೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನೀಗ ರಾಜಕೀಯವಾಗಿ ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೆಂತ ಹೇಳಿದರೆ ಸಭಾಧ್ಯಕ್ಷರು ಯಾವಾಗಲೂ ಕೂಡ ಅವರು ನ್ಯೂಟ್ರಲ್ ಆಗಿರಬೇಕು. ಆದ ಕಾರಣ ಯಾವಾಗ ನಾನು ಸಭಾಧ್ಯಕ್ಷ ವಹಿಸಿದ್ದೇನೆ ಸಂಪ್ರದಾಯ ಪ್ರಕಾರ ನನ್ನ ಪಕ್ಷಕ್ಕೆ ನಾನು ರಾಜೀನಾಮೆ ಕೊಡಬೇಕು. ಅದಕ್ಕೆ ನನಗೆ ಪಕ್ಷಕ್ಕೆ ನನ್ನ ರಾಜೀನಾಮೆ ನಾನು ಇವತ್ತು ಕೊಟ್ಟು ಆಗಿದೆ. ಈಗ ನಾನು ಸಭಾಧ್ಯಕ್ಷನಾಗಿದ್ದುಕೊಂಡು ನಾನು ನ್ಯೂಟ್ರಲ್ ಆಗಿ ಈ ಒಂದು ಸಭಾಧ್ಯಕ್ಷ ಸ್ಥಾನದಲ್ಲಿ ನಾನು ಯಾವಾಗಲೂ ಕೂಡ ಪ್ರತಿಪಕ್ಷಗಳ ನಾನು ಮಿತ್ರ, ಪ್ರತಿಪಕ್ಷಗಳಿಗೆ ನಾನು ಮಿತ್ರ. ನಾನು ಎಷ್ಟೇ ಮಿತ್ರನಾದರೂ ಕೂಡ ಅವ್ರಿಗೆ ನನ್ನ ಮೇಲೆ ಡೌಟ್ ಆಗೋದು ಜಾಸ್ತಿ, ಡೌಟ್ ಆಗೋದನ್ನು ಬಿಡೋದಿಲ್ಲ. ನಾನು ಇವರಿಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿಕೊಂಡು ನಾನು ಪ್ರತಿಪಕ್ಷದ ಮಿತ್ರನಾಗಿ ಆಳ್ದ ಪಕ್ಷದ ಕೆಲಸ ಮಾಡಲಿಕ್ಕೆ ಅವರ ಜವಾಬ್ದಾರನಾಗಿ ಮಾಡಿಸುವಂಥ ಒಂದು ನನ್ನ ಜವಾಬ್ದಾರಿ ಇವತ್ತು ಆಗಿದೆ. ಈ ಒಂದು ಸಂವಿಧಾನಬದ್ಧ ಕೆಲಸವನ್ನು ಸಂಸದೀಯ ನಿಯಮಕ್ಕೆ ಅನುಗುಣವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆ ಪ್ರಾಮಾಣಿಕ ಕೆಲಸ ಮಾಡಿ ನನ್ನ ಮತ್ತು ಇಡೀ ನಮ್ಮ ಕ್ಷೇತ್ರದ ಗೌರವವನ್ನು ಮತ್ತು ಸಮಾಜದ ಗೌರವವನ್ನು ಉಳಿಸುವಂಥ ಕೆಲಸ ಸಂದರ್ಭದಲ್ಲಿ ನಿಮ್ಮೆಲ್ಲರ ದುವಾ ನನಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಪ್ರಾಮಾಣಿಕ ಮುಖಾಂತರ ಕೆಲಸ ಮಾಡುವ ಮೂಲಕ ಇಡೀ ನಮ್ಮ ಕ್ಷೇತ್ರಕ್ಕೆ ಒಂದು ಶಾಶ್ವತವಾದ ಹೆಸರನ್ನು ಬಹುಶಃ ಇವತ್ತು ನಮ್ಮ ದೇಶದಲ್ಲೇ ಒಂದು ಗೌರವದ ಕೆಲಸ ಮಾಡೋದು ಅವಕಾಶ ನನಗೆ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಚುನಾವಣೆಯಲ್ಲಿ ಅಂಬೇಡ್ಕರ್ನ ಸಂವಿಧಾನಕ್ಕೆ ಅನುಗುಣವಾಗಿ ಕೆಲಸ ಮಾಡುವಂತಹ ಸರ್ಕಾರದ ಜವಾಬ್ದಾರಿ ಇದೆ, ಅದನ್ನು ನಿಭಾಯಿಸುವ ಜವಾಬ್ದಾರಿ ನಮ್ಮದು ಇವತ್ತು ಆಗಿದೆ. ಆದ ಕಾರಣ 5 ಗ್ಯಾರಂಟಿ ಸ್ಕೀಮ್ ಅದು ಕಣಮನಸ್ಸಿನಲ್ಲಿ ಯಾವ ದೇಶದಲ್ಲಿ ಮತ್ತು ಯಾವ ರಾಜ್ಯದಲ್ಲಿ ಕೂಡ ಕಣಮನಸ್ಸಿನಲ್ಲಿ ಎನಿಸಿದಂಥ ಸ್ಕೀಮ್ ಅದಲ್ಲ, ಅದು ಆಗ್ತದೆ ಇಲ್ಲವಂಥ ಭಾವನೆ ಎಲ್ಲರಿಗೂ ಕೂಡ ಇತ್ತು. ಅದು ಸಂವಿಧಾನಬದ್ಧವಾದಂಥ ಸರ್ಕಾರ ಅದನ್ನು ಅನುಷ್ಠಾನ ಮಾಡಿಸಿಕೊಂಡು ಬಹುಶಃ ಇವತ್ತು ಅದನ್ನು ಜಾರಿಗೆ ತರುವಂಥ ಕೆಲಸ ಸಂದರ್ಭದಲ್ಲಿ ಸಂಘ ಸಂಸ್ಥೆಯರು ಮುಂದೆ ನಿಂತು ಅದನ್ನು ಕಾಲಬುಡಕ್ಕೆ ಮುಟ್ಟಿಸಲಿಕ್ಕೆ ತಮ್ಮೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ತಾವು ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೆಲವರು ಇವತ್ತು ಹೇಳ್ಬೋದು, ಯಾರು ಸ್ವಲ್ಪ ದುಡ್ಡಿದೆ, ದೊಡ್ಡ ಅನುಕೂಲಸ್ಥರಿದೆ, ಅವರು ಕೆಲವರು ಹೇಳ್ಬೋದು, ಬಹುಶಃ ಇವತ್ತು ಹೇಳ್ಬೋದು ಇದು ಅಗತ್ಯ ಉಂಟಾ, ಇದು ಎಷ್ಟೇ ಲಾಭ, ಇದು ನಷ್ಟ ಯಾಕೆ ಅಂತೇಳಿ. ಅದು ಕಿಸೆಯಲ್ಲಿ ದುಡ್ಡವ್ರು ಈ ಮಾತು ಹೇಳ್ಬೋದು, ದುಡ್ಡಿದ್ದವು. ಅದು ಯಾರು ಇವತ್ತು 5 ಸೆನ್ಸಿನಲ್ಲಿ ಜೀವನ ಮಾಡ್ತಾನೆ, ಯಾರು ಇವತ್ತು 3 ಸೆನ್ಸಿನಲ್ಲಿ ಜೀವನ ಮಾಡ್ತಾನೆ, ಯಾರು ಬೆಳಿಗ್ಗೆ ಹೊತ್ತುಕೊಂಡು ಸಂಜೆ ತನಕ ಕೆಲಸ ಮಾಡದಿದ್ದರೆ ಮರುದಿನ ಊಟ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಂಥವ್ರಿಗೆ ಇದು ಅತ್ಯಂತ ದೊಡ್ಡದ ಒಂದು ಕೊಡುಗೆ ಮತ್ತು ಅವ್ರಿಗೆ ಸಿಕ್ಕಿದಂಥದ್ದು ಸ್ವರ್ಣ ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ಒಂದು ಸಾಮಾಜಿಕವಾದ ಚಿಂತನೆಯಲ್ಲಿ ಒಂದು ಸರ್ಕಾರ ನಡೆಸುವಾಗ ಶ್ರೀಮಂತ ಖುಷಿಯಲ್ಲಿದ್ದ
ಅಂತ ನೋಡೋದಲ್ಲ. 5 ಸೆನ್ಸ್ ಮತ್ತು 3 ಸೆನ್ಸ್ನಲ್ಲಿ ಜೀವನ ಮಾಡುವವರು ಇವತ್ತು ಸಮಾಜ ಸ್ವಾಭಿಮಾನ ನೆಮ್ಮದಿಯ ಬದುಕು ಕಾಣಲಿಕ್ಕೆ ಸಾಧ್ಯವಾಗ್ತಂತ ನೋಡಿಕೊಂಡಿರುವಂಥ ಒಂದು ವಿಚಾರ ಇವತ್ತು ಆಗಿದೆ. ಅದೆಲ್ಲ ಪ್ರಯೋಜನ ತೆಗೆದು ಅದು ಮುಟ್ಟಿಸುವಂಥ ಜವಾಬ್ದಾರಿ ಅದು ಸಂಘ ಸಂಸ್ಥೆಗಳು ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ. ಇವತ್ತು ಯುವಕರಿಗೆ ಡಿಗ್ರಿ ಕಲಿತವರಿಗೆ 3,000 ರೂಪಾಯಿ ಕೊಡುವಂಥ ಯೋಜನೆ ಇವತ್ತು ಸರ್ಕಾರದಿದೆ. ಯಾಕೆ ಸರ್ಕಾರದ ಅಂತೇಳಿ, ಸರ್ಕಾರ ಅಂತ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಇಬ್ಬರು ಸೇರಿದರೆ ಸರ್ಕಾರ ಇದಕ್ಕೆ ಸಂಪೂರ್ಣವಾದ ಒಂದು ಸರ್ಕಾರ ಇವತ್ತು ನಡೆಸುವಂಥದ್ದು. ಇದರ ಮುಖ್ಯಸ್ಥರಾಗಿ ಇವತ್ತು ನಾನು ಒಂದು ಸಂದರ್ಭ ಈಗ ಹೇಳಿದಾರೆಗೆ ಡಿಗ್ರಿ ಕಲಿತವರು ಅಥವಾ ಒಂದು ಇಂಜಿನಿಯರ್ ಕಲಿತವರು 1 ದಿವಸ 2 ದಿವಸ ಕೆಲಸ ಹುಡಲಿಕ್ಕೆ ಹೋಗ್ತಾರೆ. 3ನೇ ದಿವಸ ಅವನು ಹುಡುಕಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಹೇಳಿದರೆ ಅವನು ಹೋಗಬೇಕಾದ್ರೆ ಬಸ್ಸಿಗೆ ಸ್ವಲ್ಪ ದುಡ್ಡು ಬೇಕು, ಅವನು ಹೋದ ಕಡೆ ಟೀ ಕಾಫಿಗೆ ದುಡ್ಡು ಬೇಕು, ಅವನದ ಕಿಸೆಯಲ್ಲಿ ಒಂದು 9 ಪೈಸೆ ಇರುವುದಿಲ್ಲ. ಅವನ ತಂದೆ ತಾಯಿ ಹತ್ರ ಕೇಳುವಂತ ಹೇಳುವಾಗ ಅವರು ಅದಕ್ಕಿಂತಲೂ ಕೂಡ ಕಷ್ಟದಲ್ಲಿ ಇದ್ದಾರೆ. ಆಗ ಅವನೇನು ಮಾಡ್ತಾನೆ, ಅವನು ಇಂಜಿನಿಯರ್ ಕಲಿತವನು ಪಕ್ಕದ ಅಂಗಡಿಯಲ್ಲಿ ಸೇಲ್ಸ್ಮನ್ ಆಗಿ ಕೆಲಸ ಮಾಡ್ತಾನೆ. ಡಿಗ್ರಿ ಕಲಿತವನು ರಿಕ್ಷಾ ಚಾಲಕನಾಗಿ ಕೆಲಸಕ್ಕೆ ದುಡ್ಡು ಬೇಕಂತೇಳಿ ಕೆಲಸಕ್ಕೆ ಹೋಗ್ತಾರೆ. ಅದಕ್ಕಾಗಿ ಕೊಟ್ಟದೇನೆಂದರೆ 1 ವರ್ಷ ತನಕ ಅವನು ಬೆಳಿಗ್ಗೆ ಎದ್ದು ಕೆಲಸ ಹುಕ್ಕಬೇಕು. ಅವನ ಟೀ ಕಾಫಿಗೆ ಬಸ್ಸಿಗೆ ಏನು ದುಡ್ಡು ಬೇಕೋ ಅದಕ್ಕೆ ದಿವಸಕ್ಕೆ 100 ರೂಪಾಯಿಯಾಗೆ ಅದು ಸರ್ಕಾರ ಕೊಡ್ತದೆ ಎಂಬ ಆಲೋಚನೆ ಮುಖಾಂತರ ಕೊಟ್ಟಂಥ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ಈ ರೀತಿಯ ಇದೊಂದು ಕ್ರಾಂತಿಕಾರಿ ಮತ್ತು ಐತಿಹಾಸಿಕವಾದ ಒಂದು ದೊಡ್ಡ ಮಟ್ಟದ ಯೋಜನೆ ಇವತ್ತು ಬಂದ ಸಂದರ್ಭದಲ್ಲಿ ಸರ್ವರಿಗೂ ಕೂಡ ಮುಟ್ಟಿಸುವಂಥ ಜವಾಬ್ದಾರಿಯನ್ನು ಸಂಘ ಸಂಸ್ಥೆಗಳು ಮುಂದೆ ನಿಂತು ಇವತ್ತು ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಚುನಾವಣಾ ಸಂದರ್ಭ ನಿಮಗೆಲ್ಲವೂ ಕೂಡ ಗೊತ್ತಿದೆ, ಜಂಜಾಟ ಆಗ್ಬೋದು, ಸಣ್ಣ ವಿಚಾರ ಆಗೋದು, ಅಣ್ಣ ತಮ್ಮಂದಿರ ಮಧ್ಯೆ ಮಾತಿಲ್ಲ, ಮನೆಯಲ್ಲಿ ತಂದೆ ಒಂದಾದರೆ ಮಗ ಒಂದಾಗುವಂಥ ಚರ್ಚೆಗಳು, ಪರಸ್ಪರ ವಿಶ್ವಾಸ ಮತ್ತು ಪ್ರೀತಿ ಇದ್ದವರು ಇವರ ಗಲಾಟೆ, ಬಹುಶಃ ಇದು ಚುನಾವಣೆ ಸಂಬಂಧಕ್ಕೆ ಮಾತ್ರ ಸೀಮಿತವಾಗಿರುವಂಥ ಅವಕಾಶ ಆಗಲಿ. ಈಗೆಲ್ಲ ಚುನಾವಣೆ ಮುಂದಿದೆ. ನಿಮ್ಮ ವೈಮನಸ್ಸನ್ನೆಲ್ಲ ಬಿಟ್ಟು ತಾವೆಲ್ಲ ಸೋದರದ ಮತ್ತು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಊರಿನವರು ಒಂದು, ನಮ್ಮ ಊರಿನ ಅಭಿವೃದ್ಧಿಯೇ ನಮಗೆ ಮುಖ್ಯ ಅಂತೇಳಿ ಅದನ್ನು ಬಿಟ್ಟು ಒಗ್ಗಟ್ಟಿಂದ ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಅದು ನಮ್ಮ ಈ ಒಂದು ಪ್ರದೇಶದ ಮೊದಲ ಕರ್ತವ್ಯ. ಆ ಸಂದರ್ಭ ಏನೇ ಸಣ್ಣ ಪುಟ್ಟ ವೈಮನಸ್ಸಾಗಿದ್ದರೂ ಕೂಡ ಅದು ನೀವು ಮನಸ್ಸಿನಲ್ಲಿ ಇಡದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಬಹುಶಃ ನೀವು ಎಲ್ಲರೂ ಒಗ್ಗಟ್ಟು, ಸಂತೋಷ, ಪರಸ್ಪರ ಒಬ್ಬರೊಬ್ಬರು ಮುಖ ನೋಡುವಾಗ ನಗಡಿಕೊಂಡು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಸೋದರ ರೀತಿಯ ಭಾವನೆ ತರುವಂಥ ವಾತಾವರಣ ಈ ಪ್ರದೇಶದಲ್ಲಿ ಇವತ್ತು ಬರುವಂಥ ಅವಕಾಶ ಆಗಿ ಈ ಒಂದು ವಾತಾವರಣ ಇನ್ನಿತರ ಪ್ರದೇಶಕ್ಕೆ ಒಂದು ಮಾದರಿಯಾದಂಥ ಪ್ರದೇಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಇದನ್ನೆಲ್ಲ ವಿಚಾರಕ್ಕೆ ಇವತ್ತು ಸಂಬಂಧಪಟ್ಟಾದ ನಮಗೆ ಇವತ್ತು ಆದ್ಯತೆ ಶಾಂತಿ ಸಮಾಜಕ್ಕೆ, ಸೋದರತೆಗೆ ನಾವು ವಿಶೇಷ ಹೊತ್ತು ಕೊಡುವಂಥ ಅವಕಾಶ ಆಗಲಿ. ನಾನು ಯಾವಾಗಲೂ ಹೇಳ್ತೇನೆ ಎಲ್ಲ ಯುವ ಜನಾಂಗಕ್ಕೆ, ದಯವಿಟ್ಟು ವಾಟ್ಸಪ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕವಾದ ವಿಚಾರ ಮತ್ತು ಪ್ರಚೋದನೆ ಒಳಪಡಿ ಯಾರು ಕೂಡ ಪ್ರಚೋದನೆ ಹೋಗುವಂಥ ಅವಕಾಶವೇ ಬೇಡ. ಪ್ರಚೋದನೆಗೆ ಎಲ್ಲಿಯೂ ಕೂಡ ನೀವು ಅವಕಾಶ ಮಾಡಿ ಕೊಡಬೇಡಿ. ನೂರಾರು ಜನ ಪ್ರಚೋದಿಸಲಿಕ್ಕೆ ಪ್ರಯತ್ನ ಪಡೋರಿದ್ದಾರೆ. ಇವತ್ತು ಸರ್ಕಾರ ಬಂದಿದೆ ಅಂತ ಹೇಳಿಕೊಂಡು ನೀವು ಪ್ರಚೋದನೆ ಒಳಪಡುವಂಥ ಅವಕಾಶವೇ ಬೇಡ. ಏನೇ ಇದ್ದರೂ ಕೂಡ ನಿಮ್ಮ ಹಿರಿಯರ ಉಲೇಮಾಗಲ ಮಾರ್ಗದರ್ಶನದಲ್ಲಿ ತಾವು ಮುಂದೆ ಹೋಗುವಂಥ ಅವಕಾಶ ತಾಗಲಿ. ಯಾರೇ ಕೂಡ ನೀವು ವಿಶ್ವಾಸ ಇರಿ, ನಾನು ಅಧ್ಯಕ್ಷನಾಗಿದ್ದುಕೊಂಡು ನಾನು ಸರ್ಕಾರನ ಜವಾಬ್ದಾರಿ ನಾನು ನಿಲ್ಲಿಸ್ತೇನೆ ಮತ್ತು ಜವಾಬ್ದಾರಿ ಕೆಲಸ ಮಾಡಿಸ್ತೇನೆ. ಯಾರು ಕೂಡ ಇವತ್ತು ಕಾನೂನನ್ನು ಕೈಗೆತ್ತಿಕೊಂಡ್ರೆ ಅಂಥವ್ರದ ಕಠಿಣವಾದ ಕೆಲಸ ತೆಗೆಯುವಂಥ ಜವಾಬ್ದಾರಿ ಅದನ್ನು ಅಧ್ಯಕ್ಷನಾಗಿ ಮಾಡಿಸ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರಿಗಾದ ಅನ್ಯಾಯಕ್ಕೊಳಪಟ್ಟಂಥ ಸಂದರ್ಭದಲ್ಲಿ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಕೂಡ ಏನು ನ್ಯಾಯ ಸಿಗಬೇಕಾ ಆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಕೂಡ ನಾನು ಅಧ್ಯಕ್ಷನಾಗಿ ಸರ್ಕಾರದ ಮುಖಾಂತರ ಮಾಡಿಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಅವರು ಸರ್ಕಾರ ಪ್ರಶ್ನೆ ಮಾಡುವ ಅಧಿಕಾರ ನನಗಿದೆ. ಆ ಕೆಲಸ ಬಹುಶಃ ನಾನು ಖಂಡಿತವೆಲ್ಲಿ ಮಾಡಬೇಕು, ಅದನ್ನು ಮಾಡುವಂಥ ಜವಾಬ್ದಾರಿಯನ್ನು ಹಮ್ಮಿಕೊಂಡು ಏನು ವಿಶ್ವಾಸ ಇಟ್ಟುಕೊಂಡು ಇವತ್ತು ಬಂದಿದೆ ಅದಕ್ಕೆ ಅನುಗುಣವಾಗಿ ನಡೆಸಿಕೊಂಡು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಿ ಏನೆಲ್ಲ ಬೇಕಾ ಆ ಒಂದು ಕೆಲಸವನ್ನು ಸಭಾಧ್ಯಕ್ಷ ಸ್ಥಾನದಿದ್ದುಕೊಂಡು ಮಾಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದರೆ ಇದಕ್ಕಾಗಿ ನಿಮ್ಮೆಲ್ಲ ಇವತ್ತು ಸಾಕಷ್ಟು ಅಗತ್ಯ. ಚುನಾವಣಾ ಸಂದ ಜಂಜಾಟಗಳು, ಟೀಕೆ ಟಿಪ್ಪಣಿಗೆಲ್ಲ ಭಾಳಷ್ಟು ವಿಚಾರಗಳಿದ್ದಂತ ನಿಮಗೆಲ್ಲದು ಗೊತ್ತು. ಅದನ್ನು ನಾನೀಗ ನ್ಯೂಟ್ರಲ್ ಆಗಿದ್ದ ಕಾರಣ ನನಗೇನು ಹೇಳಲಿಕ್ಕೆ
ಬೇಕೋ ಕೂಡ ಗೊತ್ತಿಲ್ಲ, ಹಲವಾರು ವರ್ಷ ನ್ಯೂಟ್ರಲ್ ಆಗಿದೆ. ಅದು ವಿಚಾರ ಇತ್ತು. ಎಲ್ಲ ಸಮಸ್ಯೆ ಆಗಿ 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 ಸರ್ವಸ್ವ ದೇವರು ತೀರ್ಮಾನ ಮಾಡಿರಬೇಕು, ಇವನಿಗೆ ತೊಂದರೆ ಬೇಡ, ಕಿರಿಕಿರಿ ಬೇಡ, ಸೀದೋಗಿ ಮೇಲೆ ಕೂತ್ಕೊಳ್ಳೋದ ಕಲಿಸಿ ಇವತ್ತು ಮಾಡಿದ್ರೆ ಏನು ಬೇಕಾದರೂ ಆಗಲಿ, ಇವನೊಂದು ಸಮಾಧಾನ ಅಂತ ಇರಲಿ ಅಂತ ಹೇಳಿ ಯಾರು ಕೂಡ ಟೀಕೆ ಮಾಡಲಿಕ್ಕಿಲ್ಲ ಆ ಕಡೆ. ಯಾಕೆ ನನ್ನ ಪಕ್ಷದಲ್ಲಿ ಇಲ್ಲ ಅದು. ಅದಕ್ಕಾಗಿ ಅದು ಬಹುಶಃ ಜಾಸ್ತಿ ಅನ್ನು ಟೀಕೆಗೆ ಒಳಪಟ್ಟ ಸಂದರ್ಭದಲ್ಲಿ ಅಲ್ಲಾಹು ತಾಲಾ ಸರ್ವಸ್ವ ದೇವರಿಗಿರ್ಬೋದು ಇವತ್ತು ವಿಶೇಷವಾದ ಆ ಒಂದು ಕರುಣೆ ಮುಖಾಂತರ ಆ ಸ್ಥಾನ ಸಿಕ್ಕಿಸುವಂಥ ಅವಕಾಶ ಆಗಿದೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಇಷ್ಟು ಅತ್ಯಂತ ದೊಡ್ಡ ಸ್ಥಾನ ಸಿಕ್ಕಿ ಇವತ್ತು ನಮ್ಮ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶ ಉದ್ದಗಲೂ ಕೂಡ ನನಗೆ ಕರೆ ಬರುವಂಥ ಅವಕಾಶ ಇವತ್ತು ಆಗಿದೆ. ಅದು ಒರಿಸ್ಸಾದಿಂದ, ಪಂಜಾಬಿಂದ, ಡೆಲ್ಲಿಯಿಂದ, ಮಹಾರಾಷ್ಟ್ರದಿಂದ, ಕಲ್ಕಟ್ಟದಿಂದ, ಎಲ್ಲ ಕಡೆ ಕೇರಳದಿಂದ ಎಲ್ಲ ಕೂಡ ಒಮ್ಮೆ ನಮ್ಮ ಪ್ರದೇಶಕ್ಕೆ ಬಂದು ಹೋಗುವಂಥ ಅವಕಾಶ ಆಗಬೇಕು. ನಮ್ಮ ರಾಜ್ಯ ಬಿಡಿ, ರಾಜ್ಯ ಪ್ರತಿಯೊಂದು ಜಿಲ್ಲೆ ಮತ್ತು ಇಲ್ಲಿ ಕೂಡ. ಆದ ಕಾರಣ ಈ ಒಂದು ಸಂದರ್ಭದಲ್ಲಿ ಇದನ್ನು ಸದುಪಯೋಗಿಸಿಕೊಂಡು ಮುಂದೆ ಹೋಗುವಂಥ ಅವಕಾಶ ನಾವೆಲ್ಲರಿಗೂ ಜೊತೆಯಲ್ಲಿ ನಿಲ್ಲುವಂಥ ಅವಕಾಶ ಮಾಡುವ. ಬಹುಶಃ ನನಗೆ ವಿಶ್ವಾಸ ಇದೆ, ನಾವೆಲ್ಲ ನಿರೀಕ್ಷೆ ಯಾವುದು ಕೂಡ ನಿರೀಕ್ಷೆದಿದ್ದು ಸಿಕ್ಕಿದಂಥ ಒಂದು ಅವಕಾಶ. ನಾನು ಯಾವಾಗ ಹೇಳ್ತಾ ಇರ್ತೇನೆ, ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ, ಯಾವುದೊಂದು ಆಶೆ ವ್ಯಕ್ತಪಡಿಸದೆ, ಯಾವುದೊಂದು ದುರೋಚಾರಣೆ ಇಲ್ಲದೆ, ನಾನು ಯಾರೊಬ್ಬರ ಹಾಗೆ ಮಾಡಬೇಕು ಕಾಲಿಲಿಯುವಂಥ ಪ್ರಯತ್ನ ಮಾಡದೆ, ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ನಿಯತ್ತಿನ ನಿಮ್ಮ ಕೆಲಸ ಮಾಡಿಕೊಂಡು ಹೋಗಿ ಅಧಿಕಾರ ನಿಮ್ಮ ಕಾಲು ಬುಡಕ್ಕೆ ಮುಟ್ಟುತ್ತದೆ ಅಂತೇಳಿ ಅದಕ್ಕೆ ನಾನೊಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಭಾಳ ಸ್ಪಷ್ಟವಾಗಿ. ಯಾಕೆಂತ ಹೇಳಿದರೆ ನಿಮ್ಗೆ ಗೊತ್ತಿದ್ದಾಗೆ ನಾನು ನನ್ನ MLA ಟಿಕೆಟ್ಗೆ ನಾನು ಒಮ್ಮೆ ಕೂಡ ಡೆಲ್ಲಿಗೆ ಹೋಗಲಿಲ್ಲ. ತಂದೆ ಶಾಸಕರಿದ್ದಾಗ ನಾನು ಸರಿಯಾಗಿ ತಳಮಟ್ಟದಲ್ಲಿ ಕೆಲಸ ಮಾಡಿದೆ. ನಾನು ಕೊಣಾಜಲ್ಲಿದ್ದಾಗ ನನಗೆ ಫೋನ್ ಬರ್ತಿದೆ, ನಿಮ್ಗೆ MLA ಟಿಕೆಟ್ ಡಿಕ್ಲೇರ್ ಆಗಿದೆ, B ಫಾರ್ಮ್ಗೆ ಬರಬೇಕಂತೇಳಿ. ನಾನು ಶಾಸಕನಾಗಿ ನಾನು ಮಂತ್ರಿ ಆಗುವಾಗ ನಾನು ಯಾರ ಹತ್ರ ಕೂಡ ಮಂತ್ರಿ ಸ್ಥಾನ ಕೊಡಿ ಅಂತ ಒಬ್ಬರದ್ದು ಕೇಳಲಿಲ್ಲ. ಇದರಲ್ಲಿ ನಾನು ಡೆಲ್ಲಿಗೆ ಹೋಗಿಂದ ರೌಂಡ್ ಭೇಟಿ ಮಾಡಿ ಕೈ ಕೊಟ್ಟು ನಾನು ಅಜ್ಮೀರಿಗೆ ಹೋದಾಗ ಅಲ್ಲಿ ಶುಕ್ರವಾರ ನಮಾಜ್ ಮಾಡಿ ನನಗೆ ಅಲ್ಲಿ ಕೂತ್ಕೊಂಡಿದ್ದೇನೆ, ಕಾಲ್ ಬರ್ತದೆ, ನಾಳೆ ಬೆಳಿಗ್ಗೆ ಬಂದು ಪ್ರಮಾಣ ವಚನ ಸ್ವೀಕರಿಸಿದಂತೆ. 18ರಲ್ಲಿ ಸಮ್ಮಿಶ್ರ ಮಂತ್ರಿ ಆಗೋ ಸಂದರ್ಭದಲ್ಲಿ ನಾನು ಹೈಕಮಾಂಡ್ಗೆ ಹೇಳಿದೆ, ನನಗೆ ಕಷ್ಟ ಗೊತ್ತಾಗದೆ ಸಮ್ಮಿಶ್ರ ಸರ್ಕಾರ ಜಾಸ್ತಿ ಅರ್ಧಂಬರ್ಧ ಕೊಡಬೇಕು, ನನಗಿಲ್ಲದೆ ಎಲ್ಲ ಸೀನಿಯರ್ ಲೀಡರ್ಗಳಿದ್ದಾರೆ, ನನಗಿಲ್ಲದಿದ್ದರೂ ಚಿಂತೆ ಇಲ್ಲ, ಒಟ್ಟಾಗಿ ಮತ್ತು ಹೋಗುವಂಥ ವಾತಾವರಣ ಆಗಲಿ ಅಂತ ಹೇಳಿದೆ. ನನಗೆ ಡಬಲ್ ವಸತಿ ಮತ್ತು ಇದು ಕೊಡುವಂಥ ವಿಚಾರ ಇವತ್ತು ಆಯಿತು. ನಾನು ಬಹುಶಃ ಅಧಿಕಾರ ಹೋದ ನಂತರ ನಾನು ಪ್ರತಿಪಕ್ಷ ಉಪನಾಯಕ ನನಗೆ ಗೊತ್ತೇ ಇಲ್ಲ, ನನಗೆ ಫೋನ್ ಬರ್ತದೆ ಹೈಕಮಾಂಡಿಂದ ಮತ್ತು ಇದರಿಂದ ನಿನ್ನನ್ನು ನಾವು ಉಪಾಧ್ಯಕ್ಷ ಹಾಗೆ ಡೆಪ್ಯೂಟಿಲ್ಲ ನೀನೇನು ಹೇಳ್ತೀಯ ಅಂತ ಹೇಳಿ ಜೊತೆಯಲ್ಲಿ. ಇದು ಕೂಡ ಮಂತ್ರಿಸ್ಥಾನ ಆಗುವಂಥ ಪಟ್ಟಿಯಲ್ಲಿತ್ತು, ಲೀಸ್ಟಲ್ಲಿತ್ತು, ಎಲ್ಲವೂ ಕೂಡ ಬರ್ತಾರೆ. ಮಾನವಿಕ ಸಂದರ್ಭದಲ್ಲಿ ಕೂಡ ನಮ್ಮ ಉಳ್ಳಾಲದ ಎಲ್ಲರೂ ಕೂಡ ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ಬೇರೆ ಬೇರೆ ವರ್ಗದ ಪಂಗಡದ ಎಲ್ಲರೂ ಕೂಡ ಫೋನ್ ಮಾಡಿ ನಾವು ರೆಕಮೆಂಡ್ ಮಾಡಬೇಕಾ, ನಾವು ನಿಯೋಗ ಬರಬೇಕಾ, ನಾವು ಮಂತ್ರಿಯಲ್ಲಿ ಹೈಕಮಾಂಡ್ ಹೇಳಬೇಕಾ, ಬೇರೆಲ್ಲ ಹೇಳ್ತಿದ್ದೆಲ್ಲ ನಾನು ಏನು ಬೇಡ ಅಂತ ಹೇಳಿದೆ. ಅಲ್ಲಾಹ್ ತಾಲಾ ದೇವರು ಏನು ಇಚ್ಛಿಟ್ಟಿದ್ದಾರೆ ಅದು ಇಚ್ಛೆಗೆ ಅನುಗುಣವಾಗಿ ಆಗ್ತದೆ. ಯಾವುದು ಕೂಡ ಬೇಡ ಅಂತ ಹೇಳಿ ನಾನು ಕೂಡ ಇಲ್ಲಿಗೆ ಹೋಗೋದೇ ಅದೊಂದು ವಿಚಾರ. ಅದು ಆಟೋಮೆಟಿಕ್ ಆಗಿ ಬಹುಶಃ ಅವರೇ ಕರೆದು ನಾವು ರಾಹುಲ್ ಗಾಂಧಿ ತೀರ್ಮಾನ ಮಾಡಿದ್ದೇವೆ, ನಿನ್ನೆ ನಾನು ಈ ಸಲ ಮಾಡೋದನ್ನು ಒಪ್ಕೊಳ್ಬೇಕಂತ ಹೇಳಿದಾಗ ಇದೆಲ್ಲೂ ಕೂಡ ಯಾಕಂದರೆ ಏನು ಅಪೇಕ್ಷೆ ಪಡದೆ, ಯಾವುದೇ ಪ್ರಯತ್ನ ಪಡದೆ ಸಿಕ್ಕಿದಂಥ ಅವಕಾಶಗಳು. ಸೊ ಇವತ್ತು ಈ ಒಂದು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಸ್ಥಾನ ನಿಮ್ಮೆಲ್ಲರ ದುವಾ ಮುಖಾಂತರ ಸಿಕ್ಕಿದೆ. ಬಹುಶಃ ನನಗೆ ವಿಶ್ವಾಸ ಇದೆ, ಇನ್ನೇನಾದರೂ ನೀವು ಉಳ್ಳಾಲದವರು 4 ಟರ್ಮ್ ಮತ್ತೆ ನನ್ನನ್ನು ಗೆಲ್ಲಿಸಿ ಕಲಿಸಿದರೆ ನಿರೀಕ್ಷಿಸಿದಂಥ ಹುದ್ದೆ ಸಿಕ್ಕುವಂಥ ಎಲ್ಲ ಅವಕಾಶಗಳು ಕೂಡ ಇವತ್ತು ನೀವು ಮಾಡಿ ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಯಾವುದು ಅಸಾಧ್ಯವಾಗಿದೆ ಅಂತ ಏನು ಭಾವಿಸಿದ್ರೋ ಅದು ಸಾಧ್ಯವಾಗುವಂಥ ಶಕ್ತಿ ಅದು ನಿಮ್ಮ ಕ್ಷೇತ್ರ ಜನರ ಕೈಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸೋದಕ್ಕೆ ಆರೋಗ್ಯ ಮತ್ತು ನಿಮ್ಮೆಲ್ಲ ಇರುವಂಥ ಸಂದರ್ಭ. ಅದಕ್ಕೆ ಇದ್ದಂಥ ಸಂದರ್ಭವನ್ನು ಪ್ರಾಮಾಣಿಕತೆಯಿಂದ ಕೆಲಸ ನಡೆಸ್ಕೊಂಡು ಹೋಗುವ ಮತ್ತು ಈ ಕ್ಷೇತ್ರದ ಬಗ್ಗೆ ಉಳ್ಳಾಲ ಮತ್ತು ಅಲೆಕಲ್ಲದ ಅಭಿವೃದ್ಧಿಯ ಬಗ್ಗೆ ನನಗೆಲ್ಲ ಕೂಡ ನನ್ನ ಕೈಯಲ್ಲಿ ಚಿತ್ರ ಇದೆ. ಏನೇನು ಕೆಲಸ ಮಾಡಬೇಕಾ ನನಗೆ ಮತ ಕೊಡಲಿರಲಿ ಕೊಡದೇ ಇರಲಿ ನಾನು ಕೆಲಸ ಮಾಡಿ ಈ ಒಂದು ಮಾದರಿ ಒಂದು ಪ್ರದೇಶವಾಗಿ ನಿರ್ಮಾಣ ಮಾಡೋ ಜವಾಬ್ದಾರಿ ಅದು ನನ್ನ ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಅವಕಾಶ ನಾನು ಖಂಡಿತವಾಗಿ ಇವತ್ತು ಮಾಡುವಂಥ ಕೆಲಸ ಮಾಡ್ತೇನೆ.
ಪ್ರೀತಿಗೆ ಸಂಬಂಧಪಟ್ಟ ಕೂಡ ನಾನು ಈಗಾಗಲೇ ನಾನು ಹೇಳಿದ್ದೇನೆ, ಯಾವುದೇ ವಿಚಾರವೂ ಕೂಡ ಬೇಡ. ಇದರ ಜೊತೆಯಲ್ಲಿ ಉಳ್ಳಾಲ ಹಲೇಕಳ ಪ್ರದೇಶ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಸೇರಿಕೊಂಡು ಒಂದು ನಮ್ಮೂರ ಧ್ವನಿ ಅದಕ್ಕೊಂದು ಮೇಲುಸ್ತುವ ನಿಂತುಕೊಂಡು ಸಾಮಾಜಿಕವಾದ ಕೆಲಸ ಮತ್ತು ಚಿಂತನೆಯಲ್ಲಿ ಕೂಡ ಇವತ್ತು ನಡೀತಾ ಇದ್ದಾರೆ. ಫಾರೂಕ್ ಅವರು ಎಲ್ಲ ಬೇರೆ ಬೇರೆ ಭಾಳಷ್ಟು ಸಂಘ ಸಂಸ್ಥೆಗಳಿಗೆ ಒಂದು ಅವಕಾಶ ಇರ್ತಿದೆ. ಅವು ಅಂಥ ಬ್ಲಡ್ ಡೊನೇಷನ್ ಕೆಲವರು ಮಾಡ್ತಾರೆ, ಮ್ಯಾಚ್ ಕೆಲವರು ಮಾಡ್ತಾರೆ, ಮದುವೆ ಕೆಲವರು ಮಾಡ್ತಾರೆ, ಹಲವಾರು ಸಂಘ ಬೇರೆ ಬೇರೆ ಎಲ್ಲರೂ ಕೂಡ ಸೇರಿಕೊಂಡೊಂದು ಒಗ್ಗಟ್ಟಿನಿಂದ ಒಂದು ಕೆಲಸ ಮಾಡೋ ಸಂದರ್ಭದಲ್ಲಿ ಇವತ್ತು ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಆ ಒಂದು ಅವಕಾಶವನ್ನು ಕೊಟ್ಟಾಗ ವಿವಿಧ ಹಂತದಲ್ಲಿ ಇವತ್ತು ಬಹುಶಃ ಆ್ಯಂಬುಲೆನ್ಸ್ನಲ್ಲಿ ಸೇವೆ ಮಾಡುವಂಥದ್ದು, ಇನ್ನೊಂದು ಸೇವೆ ಮಾಡುವಂಥದ್ದು ದೊಡ್ಡ ಮಟ್ಟದ ವಿಶ್ವಾಸ ಕಲಿಸುವಂಥ ಅವಕಾಶ ಆಗಿದೆ. ಆ್ಯಂಬುಲೆನ್ಸ್ನಲ್ಲಿ ಡ್ರೈವಿಂಗ್ ಮಾಡಿ ಅವನು ಫಾರಿನ್ಗೆ ಹೋದ, ನಾನು ಫಾರಿನ್ ಮತ್ತೆ ಅವನು ಅಲ್ಲಿ ಬಂದು ಇಲ್ಲಿಂದ ಕೆಲಸ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಿದೆ. ಆದ ಕಾರಣ ನಮ್ಮೂರ ಧ್ವನಿ ಎಲ್ಲ ಸಂಘ ವಿಶ್ವಾಸತೆ ಕೊಡ್ಕೊಂಡು ಸರ್ವರಿಗೆ ಕೂಡ ಕೆಲಸ ಮಾಡೋ ಸಂದರ್ಭದಲ್ಲಿ ಮಳೆಗಾಲ ಮುಗಿದ ತಕ್ಷಣವೇ ಹೊಸತಾದ ಆ್ಯಂಬುಲೆನ್ಸನ್ನು ಬಹುಶಃ ನಾವು ಕೊಡುವಂಥ ತೀರ್ಮಾನಕ್ಕೆ ನಾವು ಇವತ್ತು ಬಂದಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದರೆ ಈಗ ಬುಕ್ ಮಾಡಿದರೆ ಬರಬೇಕು, ಆಗ ಮಳೆಗಾಲ ಕೂಡ ಕಡಿಮೆ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಈ ಒಂದು ಕೆಲಸಗಳ ಮುಂದಿನ ಆ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಹಸ್ತಾಂತರ ಮಾಡೋದ ಕೆಲಸ ಕೂಡ ಮಾಡುವಂಥ ವಿಚಾರ ನಾವು ಇವತ್ತು ಹಮ್ಮಿಕೊಳ್ಳುವಂಥ ಕೆಲಸ ಇವತ್ತು ಮಾಡುವ. ನಾನು ದೀರ್ಘವಾಗಿ ಮಾತಾಡದೆ ನಿಮ್ಮೆಲ್ಲರ ದ್ವಾ ನಾನು ಇವತ್ತು ಕೇಳಿಕೊಂಡು ಯಾರೆಲ್ಲ ತಾವು ಶ್ರಮ ಪಟ್ಟಿದ್ದೀರಾ ನಿಮ್ಮನ್ನೆಲ್ಲ ನಾವು ಖಂಡಿತವಾಗಿ ಗುರುತಿಸುವಂಥ ಕೆಲಸ ನಾವು ಇವತ್ತು ಖಂಡಿತವಾಗಿ ಮಾಡ್ತೇವೆ. ಒಬ್ಬ ಸೋದರನಾಗಿ, ಒಬ್ಬ ಮಗನಾಗಿ, ಒಬ್ಬ ಮಿತ್ರನಾಗಿ ತಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಶ್ರಮದಿಂದ, ಅತ್ಯಂತ ತಾವು ನಡೆದುಕೊಂಡು ಬಿಸಿಲಲ್ಲಿ ಉರಿ ಬಿಸಿಲಲ್ಲಿ ಉಪವಾಸ ಹಿಡಿದುಕೊಂಡು ನೀವು ಪಡೆದಂಥ ಶ್ರಮ ನಾವು ಯಾವ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಶಾಶ್ವತವಾಗಿ ನೆನಪಿಡುವ ಕೆಲಸ ನಾವು ಖಂಡಿತವಾಗಿಯೂ ನಾನು ಇವತ್ತು ಮಾಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನಾನು ನಿಮ್ಮೆಲ್ಲರ ಆ ಪ್ರೀತಿಪೂರ್ವಕ ಶುಭಾಶಯ ನಾನು ಇವತ್ತು ಸಲ್ಲಿಸಿ ನಾನು ಮತ್ತೊಮ್ಮೆ ನಿಮ್ಮ ಹತ್ರ ಕೇಳಿದಿಷ್ಟೇ, ನೀವೆಲ್ಲರೂ ಕೂಡ ಅತ್ಯಂತ ಪ್ರೀತಿ ಮತ್ತು ಸೋದರತೆ ಪ್ರೀತಿ ವಿಶ್ವಾಸ ಇರುವಂಥ ಅವಕಾಶತ್ತಾಗಲಿ. ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಇದ್ದುಕೊಂಡು ಒಬ್ಬರಿಗೆ ಕಷ್ಟ ಆದಾಗ ಇನ್ನೊಬ್ಬರಿಗೆ ಕಷ್ಟದಲ್ಲಿ ಭಾಗವಹಿಸುವಂಥ ಆ ಒಂದು ಸಂತೋಷದಲ್ಲಿ ಭಾಗವಹಿಸುವಂಥ ವಾತಾವರಣ ಸ್ವಯಂ ಪ್ರೇರಿತ ಮುಂದೆ ನಿಂತು ಪರಸ್ಪರ ಒಬ್ಬರಿಗೊಬ್ಬರು ಜೊತೆಗೆ ನಿಲ್ಲುವಂಥ ಏನು ಹಲೇಕಳದ ಸಂಸ್ಕೃತಿ ಇದೆಯಾ, ಅದು ಹಲೇಕಳ, ಮಂಚಿಲ, ಹಳಕೋಟೆ, ಉಳ್ಯ ಮತ್ತು ಮಾರ್ಗತಲೆ ಇದೆಲ್ಲ ಹಿಂದಿನಿಂದ ಬಂದ ಹಿರಿಯರ ಒಂದು ಪರಂಪರೆ. ಆ ಪರಂಪರೆ ನೀವೆಲ್ಲ ಮತ್ತೊಮ್ಮೆ ಉಳಿಸಿಕೊಂಡು ಹೋಗ್ತಾರೆ. ಎಲ್ಲ ನಮ್ಮ ಇವತ್ತಿನ ಹಿರಿಯಕ್ಕೆ ಎಲ್ಲರೂ ಕೂಡ ಹಿರಿಯಕ್ಕೆ ಮಾಡಿದ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಹಾಗೇ ಆಗ್ತದಂತ ನಾನು ಇವತ್ತು ಹೇಳಿಕೊಂಡು ಬಹುಶಃ ನಾವೆಲ್ಲರಿಗೂ ಕೂಡ ಒಳಿತನ್ನೇ ಬಯಸುವುದಲ್ಲದೆ ಯಾರಿಗೂ ಕೂಡ ಕೆಟ್ಟದನ್ನು ಬಯಸುವಂಥ ಕೆಲಸಕ್ಕೆ ಹೋಗುವುದೇ ಬೇಡ. ಅದು ತೀರ್ಮಾನ ಮಾಡೋದು ದೇವರ ತೀರ್ಮಾನ ಕೆಲಸ ಇವತ್ತು ಆಗ್ತದೆ ಅಂತ ನಾನು ಇವತ್ತು ಹೇಳಿಕೊಂಡು ಬಹುಶಃ ಈ ಒಂದು ಪ್ರದೇಶದಲ್ಲಿ ಮಳೆಗಳು ಸ್ವಲ್ಪ ಕಡಿಮೆ ಆದ ತಕ್ಷಣ ನಮ್ಮ ಮೊದಲ ಕೆಲಸವೇ ಅದು ಸಾಧು ಬಿತ್ತಲಿನ ತೋಡಿನ ಆ ಒಂದು ಕೆಲಸವನ್ನು ಬಹುಶಃ ಇದು ಮೊದಲ ಹಂತದಲ್ಲಿ ನಾವು ತೆಕ್ಕೊಂಡು ಹೋಗ್ತೇವೆ. ಬಹುಶಃ ಅಲ್ಲಿ ನಾನು ಅದು ಸಣ್ಣ ಕೆಲಸ. ಮಾರ್ಗದ ಸೈಡಲ್ಲಿ ಎರಡು ಕಡೆಯಿಂದಲೂ ಕೂಡ ಮಾರ್ಗದಲ್ಲಿ ಆ ಸೈಡ್ ಮಾಡಬೇಕು, ಮಾರ್ಗದಲ್ಲಿ ಈ ಸೈಡ್ ಮಾಡಬೇಕು. ಮತ್ತು ಮಾರ್ಗದಲ್ಲಿ ಮುಂದೆ ಹೋಗಿ ಉಳಿಯಕ್ಕೆ ಹೋಗುವಂತಹ ಏನು ಕಾಂಕ್ರೀಟ್ನ ಸೈಡಲ್ಲಿ ಏನಾದರೂ ತಡೆಗೋದಾನೆ ಅದನ್ನು ಕೂಡ ಸರಿಪಡಿಸಿಕೊಂಡು ಹೋಗುವಂಥ ಕೆಲಸ ಕೂಡ ಮಾಡಬೇಕು. ಅದನ್ನು ಕೂಡ ನಾವು ಮಾಡಿಕೊಡುವಂಥ ಕೆಲಸವನ್ನು ಖಂಡಿತವಾಗಿ ಇವತ್ತು ನಾನು ಮಾಡ್ತಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಹೇಳಿದ್ದೇನೆ, ಈ ಸಲ ಸರ್ಕಾರ ಬರಲಿ, ನಿಮ್ಮ ಕ್ಷೇತ್ರ ಮತ್ತು ನಿಮ್ಮ ಪ್ರದೇಶದ ಸ್ವರ್ಣಯುಗ ಪ್ರಾರಂಭ ಆಗ್ತದೆ. ಆ ಕೆಲಸ ನಾವು ಇವತ್ತು ಮಾಡ್ತೇವೆ ನಾನು ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಇನ್ನಿತೆಲ್ಲ ನನ್ನ ಸೋದರರಿಗೆ ನಮಸ್ಕಾರಗಳು. ಈ ಪ್ರದೇಶದಲ್ಲಿ ಹಿರಿಯರನ್ನು ಗುರುತಿಸಿದೆ ನಮ್ಮೂರ ದನಿ ಮತ್ತು ಪೌರಸೇವಾ ಪೌರ ನಾಗರಿಕರು ಅದು ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮಕ್ಕೆ ನಡೆಯುತ್ತಿದೆ. ಆದ್ದರಿಂದ ಅವರನ್ನು ಹೆಸರು ಕರೆಯುವಾಗ ತಾವು ದಯಮಾಡಿ ಬರಬೇಕು. ನಿಮಗೆ ಗೊತ್ತಿಲ್ಲದೆ ನಾವು ವ್ಯವಸ್ಥೆ ಮಾಡಿದ್ದೇವೆ. ಅದನ್ನು ನಮ್ಮ ಸಭಾಧ್ಯಕ್ಷರು ನಿಮಗೆ ಸಾಲಾಗಿ ಗೌರವಿಸಲಿಕ್ಕಿದ್ದೇವೆ. ಫಕೀರ್ ಸಾಹೇಬ್ ಕಾದರ್, ಇಸ್ಮಾಯಿಲ್ ಪಣಂಬೂರು, ರಾಜೇಂದ್ರ ಬಂಡಸಲೆ, ಯಾಕೂಬ್ ಆರ್ಕೆ, ಉಮರ್ ಅಬ್ಬಾಸ್
ఉమ్మరబ్బ సాధుహితులు అహ్మద్ బావా మంచిల యాకూబ్ ఆర్కే ಮೊಯ್ದೀನ್ ಸೀನಾ ಕಂಪೌಂಡ್ ಮೈದಿನಾಕ 7 ನಂಬರ್ ಸೀನಾ ಕಂಪೌಂಡ್ ಮೈದಿನಾಕ 4 ಸಾಧುವಿತ್ತಿಲ್ಲಿ ಅಲ್ತಾಫ್ ಹಲೇಕೋಟೆ ರೂಡಿ ಲಾರೆನ್ಸ್ ರೂಡಿ ಹಮ್ಜಾಕ ಅಲ್ತಾಫ್ ಹಲೇಕೋಟೆ ಮುನೀರ್ ಹಲೇಕೋಟೆ ಅಕ್ಕರೆಕೆರೆ ಸಾರಿ ಹಮ್ಜಾಕ ಸರಿ, ನಮ್ಮ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರಾದಂತಹ ಸನ್ಮಾನ್ಯ UT ಖಾದರ್ ಸಾಹೇಬರಲ್ಲಿ ಒಂದು ವಿಚಾರ ನಾವು ತಿಳಿಸಬೇಕಾಗ್ತದೆ. ಇವತ್ತು ನಾವು ಇವರನ್ನು ಸೆಲೆಕ್ಟ್ ಮಾಡಿದ್ದು ಯಾಕೆಂತ ಹೇಳಿದ್ರೆ, ನಿಮಗೆ ಗೊತ್ತಿರಬಹುದು, ಇವರು ನಿಮ್ಮ ಬಗ್ಗೆ ಮೊನ್ನೆಯ ಒಂದು ಸಂದರ್ಭದಲ್ಲಿ ತಮಗೋಸ್ಕರ ದುಡಿದು ಅವರು ಪ್ರಾರ್ಥನೆ ಮಾಡಿ ನಮಗೆ ತಿಳಿಸಿದ್ದಾರೆ. UT ಖಾದರ್ ಅವರು ನೀವು ಏನು ನಿರೀಕ್ಷೆ ಮಾಡ್ತೀರೋ ಅದಕ್ಕಿಂತಲೂ ಹೆಚ್ಚಿನ ಮತಗಳಿಂದ ಗೆಲ್ಲುತ್ತಾರೆ ಅಂತ ಹೇಳಿ ಅಲ್ಲಾಹನಲ್ಲಿ ಮತ್ತು ಭಗವಂತನಲ್ಲಿ ಇವರು ಪ್ರಾರ್ಥನೆ ಮಾಡಿದವರಾಗಿದ್ದಾರೆ. ಆದ್ರಿಂದ ಅವರಿಗೆ ನಿಮ್ಮ ಕೈಯಲ್ಲೇ ಅವರಿಗೊಂದು ಗೌರವ ಸಮರ್ಪಣೆ ಮಾಡಬೇಕೆಂಬ ಇಚ್ಛೆ ನಮ್ಮ ಹಲೇಕಲ, ಮಾರ್ಗತ್ತಲೆ, ಮಂಚಿಲ, ಹಲೇಕೋಟೆ, ಪಾಂಡ್ಯಲ್ಪಕ್ಕ, ಹುಲಿಯಾ ಪ್ರದೇಶದ ಯುವಕರ ಮನಸ್ಸಿನಲ್ಲಿತ್ತು. ಅದು ಅಲ್ಲಾಹನ ದಯದಿಂದ ಇವತ್ತು ನಿಮ್ಮ ಮೂಲಕ ಆಗಿದೆ. ಅದಕ್ಕೆ ನಿಮಗೂ ಮತ್ತು ಇಲ್ಲಿ ನೆರೆದಂತ ಎಲ್ಲ ಹಿರಿಯರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಲ್ ಅವರ್ ಥ್ಯಾಂಕ್ ಯು. ಗೌರವವನ್ನು ಸ್ವೀಕರಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಶಾಸಕರು ಮತ್ತು ವಿಧಾನ ಸಭಾಧ್ಯಕ್ಷರಾದಂತಹ ಹಿರಿಯ ವಯಸ್ಸಿನ ಸೋಲಿಲ್ಲದ ಸರದಾರ, ನಮ್ಮೂರ ಕಣ್ಮಣಿಯಾದ ಸನ್ಮಾನ್ಯ UT ಖಾದರ್ ಸಾಹೇಬ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಮೊದಲಿಗೆ ನಮ್ಮ ಊರಿನ ಕಣ್ಮಣಿಯಾದ ಉಮರ್ ಫಾರೂಕ್ ರವರು ಅವರು ಈ ಹಿರಿಯರ ನಡುವೆ ಆ ಒಂದು ಸನ್ಮಾನವನ್ನು ಅವರಿಗೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅವರ ಜೊತೆ ಸೇರಿಕೊಂಡು ಫೋಟೋ ಕ್ಲಿಕ್ ಮಾಡಬೇಕು. ಅದೇ ರೀತಿ ಸನ್ಮಾನ ಪತ್ರವನ್ನು 1-2 ನಿಮಿಷ ಓದಲಿಕ್ಕೆ ದಯವಿಟ್ಟು ಒಂದು ಅವಕಾಶವನ್ನು ನೀಡಬೇಕಾಗಿ ನಮ್ಮೆಲ್ಲರ ಪ್ರೀತಿಯ ಕಣ್ಮಣಿಯಾದ ಸನ್ಮಾನ್ಯ UT ಖಾದರ್ ಸಾಹೇಬರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜನಾಬ್ ಅಲ್ಹಾಜಿ UT ಅಬ್ದುಲ್ ಖಾದರ್ ಅಲಿ ಫರೀದ್ ರವರು ಉಲ್ಲಾಲ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದ ದಿವಂಗತ ಹಾಜಿ UT ಫರೀದ್ ಹಾಗೂ ನಸೀಮಾ ದಂಪತಿಗಳ ಮಗನಾಗಿ 12/10/1969ರಲ್ಲಿ ಮಂಗಳೂರಿನಲ್ಲಿ ಜನಿಸಿದರು. ಕಾನೂನು ಪದವಿಯವರೆಗೆ ವ್ಯಾಸಂಗ ಮಾಡಿರುವ ಅವರು ತನ್ನ ವಿದ್ಯಾರ್ಥಿ ಜೀವನದಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದು 1992ರಿಂದ 1994ರವರೆಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ವಿದ್ಯಾರ್ಥಿ ಒಕ್ಕೂಟದ NSUI ಇದರ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದರು. 1994ರಿಂದ 2000 ಇಸವಿ ತನಕ NSUನ ದಕ್ಷಿಣ ಕನ್ನಡದ ಜಿಲ್ಲಾಧ್ಯಕ್ಷರಾದರು. 2000ರಿಂದ 2001ರವರೆಗೆ NSUನ ರಾಜ್ಯ ಉಪಾಧ್ಯಕ್ಷರಾದರು. 2001ರಲ್ಲಿ ಉಲ್ಲಾಲ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದರು. 2002ರಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸೇವಾದಳದ ಬೋಧಕ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಕಾರ್ಯದರ್ಶಿಯಾದರು. 2003ರಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸೇವಾದಳದ ಮುಖ್ಯ ಸಂಘಟಕರಾದರು. 2007ರಲ್ಲಿ ಪ್ರಥಮ ಬಾರಿಗೆ ಉಲ್ಲಾಲ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕರಾದರು. 2008ರಲ್ಲಿ ನಡೆದ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ 2ನೇ ಬಾರಿಗೆ ವಿಜಯಿಯಾದರು. 2013ರವರೆಗೆ ಉಲ್ಲಾಲ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿದರು. 2013ರಲ್ಲಿ ನಡೆದ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ
ಜಯಿಸಿ ಮಂಗಳೂರು ಕ್ಷೇತ್ರದ ಶಾಸಕರಾಗಿ 2013ರಿಂದ 2016ರವರೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ 2013ರಿಂದ 2015ರವರೆಗೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೇವೆ ಸಲ್ಲಿಸಿದರು ಮತ್ತು 2016ರಿಂದ 2018ರ ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರಾಗಿ 2018ರ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸಿ ಮಂಗಳೂರು ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದರು. ಕರ್ನಾಟಕ ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ 2023ರಲ್ಲಿ ಮಂಗಳೂರು ಉಳ್ಳಾಲ ವಿಧಾನ ಕ್ಷೇತ್ರದಿಂದ ಪುನಃ ಶಾಸಕರಾಗಿ ಆಯ್ಕೆಯಾಗಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿಯೇ ಪ್ರಥಮ ಮುಸ್ಲಿಂ ಸಭಾಧ್ಯಕ್ಷರಾಗಿ ತನ್ನ ಕಿರಿಯ ವಯಸ್ಸಿನಲ್ಲಿಯೇ ಅಧಿಕಾರ ವಹಿಸಿಕೊಂಡು ಸಭಾಧ್ಯಕ್ಷರ ಪದವಿ ಒಂದು ಅತ್ಯಂತ ಉನ್ನತ ಪವಿತ್ರವಾದ ಪದವಿಯಾಗಿದ್ದು ರಾಜ್ಯಪಾಲರ ನಂತರ ಕರ್ನಾಟಕ ವಿಧಾನಸಭೆಯಲ್ಲಿ 2ನೇ ಸ್ಥಾನವನ್ನು ಹೊಂದಿರುತ್ತದೆ. ಜಾತಿ ಭೇದವಿಲ್ಲದೆ ಧಾರ್ಮಿಕ ಹಾಗೂ ಸಾಮಾಜಿಕವಾಗಿ ಹಲವಾರು ಜನಪರ ಕಾರ್ಯಗಳನ್ನು ಮಾಡುವ ಮೂಲಕ ಸೋಲಿಲ್ಲದ ಸರದಾರ ಎಂಬ ಕೀರ್ತಿಗೆ ಪಾತ್ರರಾಗಿರುತ್ತಾರೆ. ಅವರ ಸಮಾಜಮುಖಿ ಕೆಲಸ ಹಾಗೂ ನಾಡಿಗೆ ಇದಕ್ಕಿಂತಲೂ ಹೆಚ್ಚಿನ ಜನಪರ ಕೆಲಸವನ್ನು ಮಾಡಲು ಅಲ್ಲಾಹು ತೌಫೀಕಿ ನೀಡಲಿ. ಆಮೀನ್ 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 ಯಾ ರಬ್ಬಲ್ ಆಲಮೀನ್. ಸಂಸ್ಥೆಗಳು ಅಧ್ಯಕ್ಷರುಗಳು ನಾವು ಕರೆಯುತ್ತೇವೆ, ಅವರು ಬಂದು ತಂದ ಶಿಸ್ತಿನಿಂದ ನಾವು ಉತ್ಸಾಹ ಹಾಕಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊದಲನಾಗಿ ಹಲೇಕಳ ಜುಮ್ಮಾ ಮಸೀದಿಯ ಅಧ್ಯಕ್ಷರು